ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಉಂಟಲ್ಲ? ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ನೋಡ್ಬೋದು ದ್ವಿಜ ಜನ್ಮನಾಮ್. ಇಲ್ಲಿ ಕಾಣ್ತದಲ್ಲ ಎಲ್ಲರಿಗೂ? ಇಲ್ಲ, ಸ್ಕ್ರೀನ್ ಬರ್ಲಿಲ್ಲ. ಸ್ಕ್ರೀನ್ ಬರ್ಲಿಲ್ವಾ? ಈಗ ಕಾಣ್ತಾ ಇಲ್ಲ? ಈಗ ಕಾಣ್ತದೆ. ಓಕೆ ಓಕೆ. ದ್ವಿಜ ಜನ್ಮನಾಮ್ ಅಂದ್ರೆ ಇಲ್ಲಿ ಎರಡು ಸರ್ತಿ ಹುಟ್ಟುವುದಂತ. ಹೇಗೆ ಅಂದ್ರೆ, ಒಂದು ತಾಯಿಯ ಗರ್ಭದಲ್ಲಿ, ಮತ್ತೊಂದೇನು ನಾವು ಏನು ಗುರುವಿನಿಂದ ದೀಕ್ಷೆ ಪಡೆದಾಗ ನಮ್ಗೇನು ಸಿಗುತ್ತೆ? ಪುನಃ ಏನು ಸಿಗುತ್ತೆ? ಮತ್ತೊಂದು ಜನ್ಮ ಸಿಗುತ್ತೆ ಪ್ರಭು. ಮತ್ತೊಂದು ಜನ್ಮ ಸಿಗುತ್ತೆ. ಈಗ ನಾವು ಧ್ರುವ ಮಹಾರಾಜರನ್ನು ನೋಡ್ಬೋದು. ಆಕ್ಚುಲಿ ಅವರು ಏನು ಆಕ್ಚುಲಿ ಉತ್ತಮ ಪಾದ ಅವರ ತಂದೆಯ ಇದರಲ್ಲಿ ಏನು ಲ್ಯಾಪಿನಲ್ಲಿ ಅಂದ್ರೆ ಅವರ ಇಲ್ಲಿ ಕುತ್ಕೊಳ್ಬೇಕಂತ ಅನ್ಕೊಂಡಿದ್ರು. ಯಾರು? ಧ್ರುವ ಮಹಾರಾಜ. ಆದ್ರೆ ಸುರುಚಿ ಏನ್ ಮಾಡ್ತಾರೆ? ಕೆಳಗೆ ಬೀಳಿಸ್ತಾರೆ ಪ್ರಭುಜಿ. ಇಲ್ಲ, ನೀನು ಕುತ್ಕೊಳ್ಲಿಕ್ಕಿಲ್ಲ ಅಂತ. ಹಾಗೆ ಧ್ರುವ ಮಹಾರಾಜ ಅಲ್ಕೊಂಡು ಯಾರ ಹತ್ರ ಹೋಗ್ತಾರೆ? ಸುನೀತಿ ಹತ್ರ. ಸುನೀತಿ ಹತ್ರ ಹೋಗ್ತಾರಲ್ಲ, ತನ್ನ ತಾಯಿ ಹತ್ರ ಹೋಗ್ತಾರೆ. ಅದಕ್ಕೆ ತಾಯಿ ಏನ್ ಹೇಳ್ತಾರೆ ಅವರಿಗೆ? ಏನು ಶಿಕ್ಷಣವನ್ನು ಕೊಡ್ತಾರೆ ತಾಯಿ? ಭಗವಂತನನ್ನು ಪೂಜೆ ಮಾಡು, ನೀನು ಭಗವಂತನನ್ನು ಪೂಜೆ ಮಾಡು. ಹಾಗೇನೆ ಧ್ರುವ ಮಹಾರಾಜಿಗೆ ಯಾರು ಸಿಗ್ತಾರೆ? ನಾರದ್ ಮುನಿ ಸಿಗ್ತಾರೆ. ನಾರದ್ ಮುನಿಯ ಮಾರ್ಗದರ್ಶನ ಪ್ರಕಾರವಾಗಿ ಅವರು ಏನ್ ಮಾಡ್ತಾರೆ? ಭಗವಂತನ ಮೇಲೆ ಜ್ಞಾನವನ್ನು ಮಾಡ್ತಾರೆ. ಹಾಗೇನೆ ಭಗವಂತನ ಅವರಿಗೆ ಪ್ರಾಪ್ತಿ ಆಗುತ್ತೆ. ಹಾಗೇನೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು ಕೆಳಗೆ, ಅಂದ್ರೆ ಪ್ರಭುಪಾದ್ ಏನ್ ಹೇಳ್ತಾರೆ? ಕಲಿಯುಗದಲ್ಲಿ ನಾವೆಲ್ಲ ಏನು? ಶೂದ್ರರು. ಕಲೋ ಶೂದ್ರ ಸಂಭವ. ಅಂದ್ರೆ ಈಗ ಯಾರಿಗಾದ್ರೂ ನಾವ್ ಹೇಳಿದ್ರೆ ಶೂದ್ರರ ಅಂತ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ? ಎಲ್ಲರಿಗೂ ಬೇಜಾರಾಗುತ್ತೆ. ಆಕ್ಚುಲಿ ನಿಜವಾಗಿ ನಾವೆಲ್ಲ ಏನು ಕಲಿಯುಗದಲ್ಲಿ? ಶೂದ್ರರೇ. ಈಗ ನೋಡಿ, ಸಪೋಸ್ ನಾನೇ ಈಗ ಹೊನ್ನಕಟ್ಟೆಯಲ್ಲಿ ಒಂದು ಡಾಕ್ಟರ್ ಕಲಿತೇನೆ. ಹಾಗೇನೆ ನಾನು ಹೊನ್ನಕಟ್ಟೆಯಲ್ಲಿ ಒಂದು ಅಂಗಡಿಯನ್ನು ಓಪನ್ ಮಾಡ್ತೇನೆ. ಬೆಳಿಗ್ಗೆ ನಾನು ಈಗ ಅಗರಬತ್ತಿಯನ್ನು ಹಚ್ತಾ ಇದ್ದೇನೆ ದೇವರಿಗೆ. ಹಾಗೇನೆ ನಾನು ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ಬೋದು? ನನ್ನ ಪ್ರಾರ್ಥನೆ ಏನಾಗಿರ್ಬೋದು ದೇವರ ಹತ್ರ? ಅಲ್ಲ, ನಾನು ಕೈ ಮುಗಿತೇನೆ ಅಲ್ಲೋ, ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಏನು ಆರೋಗ್ಯವಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನಾ? ಓಕೆ, ಅದು ಬಿಡಿ. ನಾನೀಗ ಒಂದು ಅಡ್ವೊಕೇಟ್ ಎಲ್ಲ ಕಲಿತೇನೆ. ಹಾಗೇನೆ ಇಲ್ಲಿ ಒಂದು ಶಾಪ್ ಓಪನ್ ಮಾಡ್ತೇನೆ ಸೂರತ್ ಕಲ್ಲಲ್ಲಿ. ಆಗ ನಾನು ಬೆಳಿಗ್ಗೆ ಏನು ಪ್ರಾರ್ಥನೆ ಮಾಡ್ತೇನೆ? ಯಾರಿಗೂ ಡೈವರ್ಸ್ ಆಗ್ಬಾರ್ದು, ಯಾವುದೇ ಜಾಗದ ಸಮಸ್ಯೆ ಬರ್ಬಾರ್ದು, ಆ ತರದ ಪ್ರಾರ್ಥನೆ ಮಾಡ್ತೇನೆ ಬೆಳಿಗ್ಗೆ. ಇಲ್ಲ, ಎಲ್ಲಾ ಜನಗಳಿಗೆ ಸಮಸ್ಯೆ ಉಂಟಾಗಿ ನನ್ನ ಹತ್ರ ಬರ್ಲಿ. ಎಲ್ಲಾ ಜನರಿಗೆ ಸಮಸ್ಯೆ ಉಂಟಾಗಿ ನನ್ನ ಹತ್ರ ಎಲ್ಲರಿಗೂ ಏನು ಡೈವರ್ಸ್ ಆಗ್ಲಿ, ಹಾಗೆ ಜಾಗದ ಸಮಸ್ಯೆ ಬರ್ಲಿ, ಅದು ಪ್ರಾಬ್ಲಮ್ ಬರ್ಲಿ, ಇದು ಪ್ರಾಬ್ಲಮ್ ಅಲ್ಲಿ ಅಂತ ನಾನೇನು ಬೆಳಿಗ್ಗೆ ಹೊತ್ತು ಪ್ರಾರ್ಥನೆ ಮಾಡ್ತೇನೆ. ಹಾಗೇನೆ ನಾನೊಂದು ಯಾವುದೇ ಕೆಲಸ ನೋಡಿ, ನಾನೊಂದು ಟೈರ್ ಶಾಪ್ ಹಾಕ್ಲಿ, ಆಗ ನಾನು ಏನು ಪ್ರಾರ್ಥನೆ ಮಾಡ್ತೇನೆ? ಇವತ್ತು ಗಾಡಿ ಹಾಳಾಗ್ಲಿ ಅಂತ. ನೋಡಿ, ನಾವು ಈಗ ಹೇಳ್ತೇವೆ ಅಂದ್ರೆ ನಮ್ಗೆ ಕೆಲವೊಮ್ಮೆ ಹೇಳುವಾಗ ನಮ್ಗೆ ಆಗುತ್ತೆ, ನಾವು ಶೂದ್ರ ಅಂದ್ರೆ ನಮ್ಗೇನು ಬೇಜಾರಾಗುತ್ತೆ. ನಮ್ಮನ್ನು ನಾವು ಏನೇ ಮಾಡ್ಲಿ ನಮ್ಮನ್ನು ಏನು ಕರಿಬೇಕು? ಎಲ್ಲರೂ ಏನು ಕರಿಬೇಕಂತ ನಾವು ಇಚ್ಛಿಸ್ತೇವೆ? ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಅಲ್ಲ, ಈಗ ನಮ್ಮನ್ನು ಶೂದ್ರರಂತ ಕರೆದಾಗ ನಮ್ಗೆ ಬೇಜಾರಾಗುತ್ತಲ್ಲ ಎಲ್ಲರಿಗೂ. ನಾವ್ ಏನ್ ಬಯಸ್ತೇವೆ? ನಮ್ಮನ್ನು ಏನು ಕರಿಬೇಕಂತ ಬಯಸ್ತೇವೆ ನಾವು? ಒಳ್ಳೆಯವನು, ಉತ್ತಮನು, ಮೇಲ್ಜಾತಿಯವರು ಅಂತ ಹೇಳಿ ಕರಿಬೇಕು. ಬ್ರಾಹ್ಮಣರು ಅಂತ ಬ್ರಾಹ್ಮಣರು ಕರಿಬೇಕು, ಹಾಗೆ ಕರಿಬೇಕು. ಆದ್ರೆ ಹಾಗೆ ಕರೀಲಿಕ್ಕೆ ನಮ್ಮ ಹತ್ರ ಏನು ಅರ್ಹತೆ ಬೇಕು? ನಮ್ಗೆ ಏನು ಇಲ್ಲ ಗುರುಜಿ, ಯಾವ ಅರ್ಹತೆಗಳು ನಮ್ಗೆ ಬೇಕು?
ಭಕ್ತಿ ಮಾಡ್ಬೇಕು ಫಸ್ಟ್. ನಾವು ಭಕ್ತಿ ಕೃಷ್ಣನ ಮಾಡಿದ್ರೆ ಬ್ರಾಹ್ಮಣರ ನಿರಂತರ ಹಂತಕ್ಕೆ ಪೂಜೆ ಮಾಡ್ಬೇಕು, ಕೃಷ್ಣನ ಸ್ಮರಿಸ್ಬೇಕು, ಕೃಷ್ಣನ ಭಕ್ತಿ ಮಾಡ್ಬೇಕು. ಅಂದ್ರೆ ಯಾರು ಆಧ್ಯಾತ್ಮಿಕದ ಬಗ್ಗೆ ಇದು ಮಾಡ್ತಾರೆ ಅವರು ಬ್ರಾಹ್ಮಣಕ್ಕೆ ಸಾಧ್ಯ ಉಂಟು. ಈ ರೀತಿಯ ನಾವು ಇದು ಮಾಡೋದ್ರಿಂದ ನಾವಾಗಲ್ಲ. ಈಗ ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು, ವಯೋಕಾಸ್ಮಿಕ ಬುದ್ಧಿ ಏಕೋ ಕುರುನಂದನ ಬಹುಶಾಖಾನತ್ಯಸ್ಯ ಬುದ್ಧೆಯೋ ವ್ಯವಸಾಯಿನ ಅಂತ. ಅಂದ್ರೆ ಯಾರು ಇದಿದ್ದಾರೆ ಅವರ ಬುದ್ಧಿ ಏನು ಭಗವಂತನ ಅಲ್ಲಿರುತ್ತೆ. ಹಾಗೇನೆ ಶೂದ್ರರದ್ದೇನು ಬಹುಶಾಖ ಅನಂತಸ್ಯ, ಅಂದ್ರೆ ತುಂಬಾ ಕಡೆ ಅವರ ಬುದ್ಧಿ ಏನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೋಗಿರುತ್ತೆ. ಯಾರು ಭಗವಂತನ ಭಕ್ತರಿದ್ದಾರೆ ಅವರ ಬುದ್ಧಿ ಯಾವುದರಲ್ಲಿ ಇರುತ್ತೆ? ಆಧ್ಯಾತ್ಮಿಕ ಇದರಲ್ಲಿ ಇರುತ್ತೆ. ಹಾಗೇನೆ ನಾವು ಅನುವಾದದಲ್ಲಿ ನೋಡಿದ್ವಿ, ಕೆಳಗೆ ಪ್ರಭುಪಾದರು ಹೇಳ್ತಾರೆ. ಆದ್ರೆ ನಮ್ಗೆ ಪ್ರಭುಪಾದರ ಕೃಪೆಯಿಂದ ಇಲ್ಲಿ ಇಸ್ಕಾನಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ನಾವು ಯಾರು ಬೇಕಾದ್ರೂ ಈ ಭಗವಂತನ ಇದಕ್ಕೆ ಬರ್ಬೋದು. ಹಾಗೇನೆ ನಮ್ಗೆ ಸಹ ಏನು ಸಿಗುತ್ತೆ? ದೀಕ್ಷೆ ಏನು ಈ ಇದರಲ್ಲಿ ಸಿಗುತ್ತೆ ಅಂತ ನಾವು ನೋಡ್ಬೋದು. ಇಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ಕಲಿಯುಗದಲ್ಲಿ ಪ್ರತಿಯೊಬ್ಬನು ಶೂದ್ರನಾಗಿದ್ದಾನೆ. ಇಡೀ ಜಗತ್ತಿನ ಜನಸಂಖ್ಯೆಯು ಶೂದ್ರರಿಂದ ಕೂಡಿರುವುದರಿಂದ ಆಧ್ಯಾತ್ಮಿಕ ಜ್ಞಾನದ ಅಷ್ಟು ಹಸು ಉಂಟಾಗಿದೆ. ಅಂದ್ರೆ ಇಲ್ಲಿ ನೋಡಿ, ಈಗ ನಾವು ಎಲ್ಲರೂ ಇಲ್ಲಿ ಈಗಿನ ಇದರಲ್ಲಿ ಕಲಿಯುಗದಲ್ಲಿ ನಾವೆಲ್ಲ ಏನ್ ಮಾಡ್ತಿದ್ದೇವೆ? ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ಇದರಿಂದ ಆಧ್ಯಾತ್ಮಿಕ ಜ್ಞಾನದಿಂದ ಏನು ಕೊರತೆ ಉಂಟಾಗುತ್ತೆ. ಈಗ ನೋಡಿ, ತುಂಬಾ ಜನ ಈಗ ಎಲ್ಲರಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ, ಬೇರೆ ಬೇರೆ ಕೆಲಸಗಳು ಮಾಡ್ತಿದ್ದಾರೆ. ಅವರೆಲ್ಲ ಬ್ರಾಹ್ಮಣರ? ಅಲ್ಲ, ಇಲ್ಲ ಪ್ರಭುಜಿ, ಇಲ್ಲ, ಬೇರೆಯವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಸರಿಯಾಗಿ ಹೇಳಿದ್ರೆ ಮಾತಾಜಿ, ಬೇರೆಯವರಿಗೆ ಸೇವೆ ಮಾಡ್ತಿದ್ದಾರೆ ಇಲ್ಲಿ ನೋಡಿ. ಆದ್ರೆ ಇಲ್ಲಿ ಹೇಳ್ತಾರೆ, ವಿಶ್ವದಾದ್ಯಂತ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡಲು ಅದರಲ್ಲಿ ಅರ್ಹತೆಯನ್ನು ಗಳಿಸದ ಬ್ರಾಹ್ಮಣರನ್ನು ನಿರ್ಮಾಣ ಮಾಡಲು ಕೃಷ್ಣ ಪ್ರಜ್ಞೆ ಆಂದೋಲನವು ಆರಂಭವಾಗಿದೆ. ಇದರಿಂದಾಗಿ ಜನತೆಯು ಅತ್ಯಂತ ಸುಖಿಯಾಗಬಹುದಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವುದರ ಕೊರತೆ ಆಗಿದೆ? ಮನಃಶಾಂತಿಯ ಕೊರತೆ ಉಂಟು. ಮನಃಶಾಂತಿಯ ಕೊರತೆ ಉಂಟು. ಇದನ್ನು ಹೇಗೆ ನಿವಾರಿಸುವುದು ನಾವು? ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು. ಭಕ್ತಿಯಿಂದ ಕೃಷ್ಣ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯಲ್ಲಿ ತೊಡಬೇಕು. ಅಂದ್ರೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಏನು ಪ್ರಭುಪಾದರ ಕೃಪೆಯಿಂದ ನಾವೆಲ್ಲ ಏನಾಗ್ಬಹುದು? ಬ್ರಾಹ್ಮಣರಾಗ್ಬಹುದು ಅಂತ ಹೇಳ್ತಾರೆ. ಹೇಗೆ ಬ್ರಾಹ್ಮಣರಾಗ್ಬಹುದು? ಅದೇ ಆಧ್ಯಾತ್ಮಿಕತೆ ಅಥವಾ ಭಕ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಮುಖಾಂತರ ನಾವು ಆಧ್ಯಾತ್ಮಿಕ ಇದರಲ್ಲಿ ಹೋಗುವುದರಿಂದ ನಾವೇನು ಬ್ರಾಹ್ಮಣರ. ಹಾಗೇನೆ ನಾವು ಇನ್ನೊಬ್ಬರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಏನು ಕೊಡಬಹುದು. ಯಾವುದೇ ಆದಂತ ಕಷ್ಟ ಇಲ್ಲ. ಹಾಗೇನೆ ನಾವು ಆಧ್ಯಾತ್ಮಿಕವಾದ ಜ್ಞಾನವನ್ನು ಪ್ರಸಾರ ಮಾಡಬಹುದು. ಮೊದಲು ನಾವೇನ್ ಮಾಡ್ಬೇಕು? ಅದಕ್ಕೆ ಮೊದಲು ನಾವು ವೈಷ್ಣವರಾಗಬೇಕು, ಗುರುಗಳನ್ನು ನಾವು ಮೊದಲು ಆಧ್ಯಾತ್ಮಿಕ ಜ್ಞಾನವನ್ನು ಮೊದಲು ಪಡೆಯಬೇಕು. ನಂತರ ಈಗ ಪ್ರಭುಪಾದಲ್ಲಿ ಹೇಳ್ತಾರೆ, ಅಂದ್ರೆ ನಾವು ಯಾರಾದ್ರೂ ಕಣ್ಣು ಕಾಣದ ವ್ಯಕ್ತಿಯ ಹಿಂದೆ ಅವರ ಮಾರ್ಗದರ್ಶನ ನಾವು ಸಹ ಹೋದ್ರೆ ಏನಾಗ್ತೇವೆ? ನಾವು ಹಳ್ಳದಲ್ಲಿ ಬೀಳ್ತೇವೆ. ನಾವು ಸಹ ಹಳ್ಳದಲ್ಲಿ ಬೀಳ್ತೇವೆ. ನಾವು ಹಳ್ಳದಲ್ಲಿ ಈಗ ನಾವು ನೋಡ್ಬೋದು, ತುಂಬಾ ಅಂದ್ರೆ ವೈಜ್ಞಾನಿಕವಾಗಿ ತುಂಬಾ ರೀತಿಯಲ್ಲಿ ಎಲ್ಲರೂ ಪ್ರಗತಿಯನ್ನು ಹೊಂದ್ತಾ ಇದ್ದಾರೆ. ಬೇರೆ ಬೇರೆ ತಂತ್ರಜ್ಞಾನವನ್ನೆಲ್ಲ ಹುಡುಕ್ತಿದ್ದಾರೆ. ಇದರ ಹಿಂದೆಯಿಂದಲೇನು ಸಮಯವನ್ನು ಎಲ್ಲರೂ ಏನು ವ್ಯರ್ಥ ಮಾಡ್ತಿದ್ದಾರೆ. ಅದು ಹೇಗೆ ಅಂದ್ರೆ ಹೇಳ್ತಾರೆ, ಈಗ ಗಂಡ ಪತಿಯಾದವನು ಅಂದ್ರೆ ಯಾರನ್ನಾದ್ರೂ ವೈಶ್ಯಶ್ರೀಯನ್ನು ಮದುವೆ ಆದ್ರೆ ವೈಶ್ಯಶ್ರೀ ಹೇಗಿರ್ತಾರೆ? ವೈಶ್ಯಶ್ರೀಯನ್ನು ನಂಬ್ಲಿಕ್ಕೆ ಆಗುತ್ತಾ? ವೈಶ್ಯಶ್ರೀಯನ್ನು ಆಗಲ್ಲ ಪ್ರಭುಜಿ. ಯಾವಾಗ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅದೇ ರೀತಿ ಯಾರು ಅಂದ್ರೆ ಶೂದ್ರರಾಗಿದ್ದಾರೆ ಇವರ ಮನಸ್ಸೇನು ಅವರ ಸ್ಥಿರದಲ್ಲಿ ಇರುವುದಿಲ್ಲ. ಅಂದ್ರೆ ಮನಸ್ಸು ಬೇರೆ ಬೇರೆ ಬಹುಶಾಖ ಅಂದ್ರೆ ಎಲ್ಲ ಕಡೆ ಹೋಗಿರುತ್ತೆ. ಆ ಮನಸ್ಸನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸೇ ನಮ್ಗೇನು ಮಾಡುದು? ನಮ್ಮ ಮನಸ್ಸೇ ನಮ್ಗೆ ಶತ್ರು. ನಾವು ನೋಡಿದ್ದೇವೆ, ನಮ್ಮ ಮನಸ್ಸೇ ನಮ್ಗೇನು ಮೋಸವನ್ನು
ಮಾಡುತ್ತೆ ನಮ್ಗೆ ಗೊತ್ತಿಲ್ಲದ ಹಾಗೇನೆ ಆಧ್ಯಾತ್ಮಿಕ ತಂತ್ರಜ್ಞಾನಿಗಳೇನು ಒಂದನ್ನು ಹುಡುಕ್ತಾರೆ ಮತ್ತೊಂದನ್ನು ಇದು ನಮ್ಮ ನಿಜವಾದ ಇದಕ್ಕೇನು ಪರಿಹಾರವನ್ನು ಕೊಡ್ಲಿಕ್ಕೆ ಆಗುತ್ತಾ ನಮ್ಮ ಜೀವನದ ಸಮಸ್ಯೆಗೆ? ಇಲ್ಲ ಪ್ರಭುಜಿ. ನಮ್ಮ ನಿಜವಾದ ಜೀವನಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಎಲ್ಲರೂ ಭೌತಿಕವಾಗಿ ಎಲ್ಲವನ್ನು ಆಲೋಚನೆ ಮಾಡ್ತಿದ್ದೇವೆ. ಅಂದ್ರೆ ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಅಂದ್ರೆ ನಾವು ಇರುವುದು ಸ್ವಲ್ಪ ಸಮಯ. ನಾವು ಈಗ ಭಾಗವತಂ ಶ್ಲೋಕದಲ್ಲಿ ಫಸ್ಟ್ ನಾವು ನೋಡಿದ್ವಿ, ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಕಿಕಿ. ಅಂದ್ರೆ ನಷ್ಟಪ್ರಾಯೇಷು ಅಭದ್ರೇಷು, ನಮ್ಮ ವಯಸ್ಸು ದಿನ ಹೋದಾಗ ಏನು ಜಾಸ್ತಿ ಆಗುದಾ ಕಮ್ಮಿ ಆಗುದಾ? ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಯಾರು ಭಗವಂತನ ಬಗ್ಗೆ ಕೇಳ್ತಾರೆ ಅವರ ಆಯುಷ್ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ, ಇನ್ನು ಜಾಸ್ತಿ ಆಗುತ್ತಾ ಹೋಗ್ತದೆ. ಅಂದ್ರೆ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆ. ನಮ್ಮ ಪ್ರಾಯ ದಿವಸ, ಈಗ ನೋಡಿ ಇವತ್ತು ಬೆಳಿಗ್ಗೆ ಆಯ್ತು, ಇನ್ನು ಸ್ವಲ್ಪ ಹೊತ್ತಾಗ ಸಂಜೆ ಆಗುತ್ತೆ, ಒಂದು ಸೂರ್ಯಾಸ್ತ ಆಯ್ತು, ನಮ್ಮ ಒಂದು ದಿನದ ಆಯುಷ್ ಹೊರಟೋಯ್ತು. ಆದ್ರೆ ನಿತ್ಯಂ ಭಾಗವತ ಸೇವೆ ಮಾಡುವುದರಿಂದ ಅವರ ಆಯುಷು ಜಾಸ್ತಿ ಆಗುತ್ತೆ. ಅವರು ಈ ದೇಹ ತ್ಯಾಗ ಮಾಡಿದ ನಂತರ ಅವರಿಗೆ ಆಧ್ಯಾತ್ಮಿಕವಾದಂತ ದೇಹ ಸಿಗುತ್ತೆ. ಈಗ ಧ್ರುವ ಮಹಾರಾಜರು ಇಲ್ಲಿ ಹೇಳ್ತಾರೆ ಅದ್ರಲ್ಲಿ, ಅಂದ್ರೆ ಮರಳಿ ಭಗವಂತನೆಡೆಗೆ ಹೋಗ್ತಾರೆ. ಖಾಲಿ ಅವರು ಹೋಗ್ತಾರೆ, ಅವರ ಜೊತೆ ಯಾರು ಹೋಗ್ತಾರೆ? ತಾಯಿ, ಅವರ ತಾಯಿ ಸಹ ಹೋಗ್ತಾರೆ. ನೋಡಿ, ಈ ಭಕ್ತಿ ಮಾರ್ಗ ಮಾಡೋದರಿಂದ ಏನಾಗುತ್ತೆ, ನಾವು ಸಹ ಉದ್ಧಾರ ಆಗ್ತೇವೆ, ಇನ್ನೊಬ್ಬರನ್ನು ಸಹ ಏನು ಮಾಡ್ಬೋದು, ನಾವು ಉದ್ಧಾರ ಮಾಡ್ಬೋದು. ಹಾಗೇನೆ ಬೇರೆ ಯಾವುದು ಎಕ್ಸಾಂಪಲ್ ಉಂಟು ಹಾಗೆ ನಮ್ಮ ಶಾಸ್ತ್ರದಲ್ಲಿ? ಪ್ರಹ್ಲಾದ ಮಹಾರಾಜನಿಗೆ. ಪ್ರಹ್ಲಾದ್ ಮಹಾರಾಜ್, ವೆರಿ ಗುಡ್. 7 ತಲೆಮಾರು ಬೇರೆ 7 ತಲೆಮಾರು ಹಿಂದೆ ಅವರಿಗೆ ಉದ್ಧಾರ ಮಾಡ್ತೇನೆ ಅಂತ ಹಿರಣ್ಯಕಶಿಪು ಹೇಳಿದ್ದಾರೆ. ಹರೇ ಕೃಷ್ಣ ಪ್ರಭು, ಕೇಳುವುದಿಲ್ಲ. ಇವರು ನರಸಿಂಹದೇವರು ಹೇಳಿದ್ದಾರೆ. ಹಿರಣ್ಯಕಶಿಪು ಹತ್ರ ಏನ್ ಹೇಳಿದ್ರು ನರಸಿಂಹದೇವರು? ಎಷ್ಟು ಪೀಳಿಗೆ ಇದು ಮಾಡ್ತೇನೆ ಅಂತ ಹೇಳಿದ್ರು? ಪ್ರಹ್ಲಾದ ಮಹಾರಾಜರ ಹತ್ರ ಹೇಳಿದ್ರು. ಪ್ರಹ್ಲಾದ್ ಮಹಾರಾಜರ ಹತ್ರ ನರಸಿಂಹದೇವರು ಹೇಳಿದ್ರು ಎಷ್ಟು ಪೀಳಿಗೆ ಇದು ಮಾಡ್ತೇನೆ ಅಂತ ಹೇಳಿದ್ರು? 7 ತಲೆಮಾರು ಮುಂದೆ 7 ತಲೆಮಾರು ಹಿಂದಿನವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡಿ, ಭಕ್ತಿ ಮಾಡೋದು. ಈಗ ಅದು ನೋಡಿ, ಧ್ರುವ ಮಹಾರಾಜರು ಆಧ್ಯಾತ್ಮಿಕ ಇದರಲ್ಲಿ ಹೋದ್ರು, ಅವರಿಂದ ಅವರ ತಾಯಿಯನ್ನು ಕರ್ಕೊಂಡು ಹೋದ್ರು. ಹಾಗೇನೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನರಸಿಂಹದೇವರು ಹೇಳ್ತಾರೆ, ಅವರ ತಲೆಮಾರನ್ನು ಸಹ ಯಾರು ನರಸಿಂಹದೇವರು ಉದ್ಧಾರ ಮಾಡ್ತಾರೆ. ಈ ಭಕ್ತಿ ಮಾಡುವುದರಿಂದ ನಮ್ಗೆ ಇನ್ನೊಬ್ಬರಿಗೆ ಸಹ ಅದರಲ್ಲಿ ಒಳಿತಾಗುತ್ತೆ, ಹಾಗೇನೆ ನಮ್ಗೆ ಸಹ ಒಳಿತಾಗುತ್ತೆ. ಹಾಗೇನೆ ನೋಡಿ, ಏನಂದ್ರೆ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲವೋ ಅವ್ರು ಹೇಗಿರುತ್ತಾರೆ ಅಂದ್ರೆ ಪರ ಸುಖ ದುಃಖಿ. ಅಂದ್ರೆ ಯಾರು ಮತ್ತೊಬ್ಬರು ಖುಷಿಯಾಗಿರುವಾಗ ಅವರೇನು ದುಃಖದಲ್ಲಿ ಇರ್ತಾರೆ. ಹಾಗೇನೆ ಯಾರ ಹತ್ರ ಆಧ್ಯಾತ್ಮಿಕ ಜ್ಞಾನ ಉಂಟು ಅವ್ರು ಹೇಗೆ ಅಂದ್ರೆ ಪರ ದುಃಖ ದುಃಖಿ. ಈಗ ಪ್ರಭುಪಾದನ್ನು ನೋಡ್ಬೋದು, ಅವರು ಅಮೆರಿಕೆಗೆ ಹೋದಾಗ ಅವರವರನ್ನೆಲ್ಲ ಅಲ್ಲಿ ಎಲ್ಲ ನೋಡಿ ಏನ್ ಹೇಳ್ತಾರೆ ಅವರು, ಇವರೆಲ್ಲ ಎಷ್ಟು ಈ ಭೌತಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ. ಹಾಗೇನೆ ಅವರಿಗೆ ಬೇಸರ ಆಗುತ್ತೆ. ಹಾಗೇನೆ ನಾವು ಹೋಗಿದ್ರೆ ನಾವು ಏನ್ ಹೇಳ್ತಾ ಇದ್ವಿ? ನಾವು ಕೂಡ ಬಿಲ್ಡಿಂಗ್ ಎಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ನಾನು ಇಲ್ಲೇ ಇರ್ತೇನೆ, ಇನ್ನು ನಾವು ಇಲ್ಲೇ ಸೆಟ್ಲ್ ಆಗುವ ಅಂತ. ಅಂದ್ರೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಅನ್ಕೊಳ್ತಾರೆ ಅಂದ್ರೆ ಇವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಅಂದ್ರೆ ಇವರು ಎಷ್ಟು ಒಂದು ಅಜ್ಞಾನದಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಪ್ರಭುಪಾದ್ ಅನ್ಕೊಳ್ತಾರೆ. ಅವ್ರೇನು ಪರ ದುಃಖ ದುಃಖಿ. ನಾವೇನು ಪರರ ದುಃಖದ ಬಗ್ಗೆ ಯೋಚನೆ ಮಾಡೋದಿಲ್ಲ ಪ್ರಭುಜಿ. ಚೆನ್ನಾಗಿದ್ರೆ ಆಯ್ತು. ಅಂದ್ರೆ ನಾವು ಇನ್ನೊಬ್ಬರಿಗೆ ಏನಾದ್ರೂ ಆದ್ರೆ ನಮ್ಗೇನು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾನು ನಿಮ್ಗೆ ಹೇಳಿದಲ್ಲ, ಹಾಗೇನೆ ಈಗಿನ ಜನರು, ಕಲಿಯುಗದ ಜನರು ಆಗಿರ್ತಾರೆ. ಅಂದ್ರೆ ಪರ ದುಃಖ ಸುಖಿ. ಯಾರಿಗಾದ್ರೂ ದುಃಖ ಆದ್ರೆ ಅವ್ರಿಗೇನು ತುಂಬಾ ಖುಷಿ ಆಗುತ್ತೆ. ಯಾರಿಗಾದ್ರೂ ತುಂಬಾ ಸುಖದಲ್ಲಿದ್ರೆ ಅವರು ಆಲೋಚನೆ ಮಾಡ್ತಾರೆ, ಅಯ್ಯೋ ಇವರನ್ನು ಹೇಗೆ ದುಃಖದಲ್ಲಿ ನಾವು ತೊಡಗಿಸುವುದಂತ. ಅಂದ್ರೆ ಇನ್ನೊಬ್ಬರ ಖುಷಿ ನೋಡಿ ನಮ್ಗೆ ಖುಷಿ ಆಗುದಿಲ್ಲ. ಅದು ಯಾವಾಗ ಆಗುತ್ತೆ ಅಂದ್ರೆ ನಾವು ಯಾವಾಗ ಸಂಪೂರ್ಣವಾಗಿ ಭಗವಂತನ ಭಕ್ತರಾಗ್ತೇವೆ ಆಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಈಗ ನೋಡಿ, ಹಿರಣ್ಯಕಶಿಪು
ಅವರ ತಂದೆ ಅಷ್ಟು ಇದು ಮಾಡಿದ್ರು, ಅಷ್ಟು ಶಿಕ್ಷೆಯನ್ನು ಕೊಟ್ರು, ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ ನರಸಿಂಹದೇವರ ಹತ್ರ? ನನ್ನ ತಂದೆಯನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ. ನನ್ನ ತಂದೆಯನ್ನು ಕ್ಷಮಿಸ್ಬಿಡಿ. ಕ್ಷಮಿಸಿಬಿಡಿ. ಅದು ಅಂತ ಭಾವ ನಮ್ಗೆ ಸಾಮಾನ್ಯವಾಗಿ ನಮ್ಗೆ ಎಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಿ ಇಲ್ಲ. ಇಲ್ಲ ಬರ್ಲಿಕ್ಕೆ ಸಾಧ್ಯನೇ. ಬರ್ಬೋದಾದ್ರೆ ನಾವು ಸಹ ಭಗವಂತನ ಅಷ್ಟು ಇದು ಮಾಡಿದ್ರೆ ನಮ್ಗೇನು ಆ ಭಗವಂತನ ಭಕ್ತಿಯಲ್ಲಿ ನಾವು ಅಷ್ಟು ತೊಡಗಿದ್ರೆ ಮಾತ್ರ ನಮ್ಗೆ ಅದು ಆ ಭಾವ ಬರ್ಲಿಕ್ಕೆ ಸಾಧ್ಯ. ಹಾಗೇನೆ ಪ್ರಭುಪಾದ ನೋಡಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವರೆಲ್ಲ, ಅಂದ್ರೆ ಕುತ್ಕೊಂಡು ಹಾಗೇನೆ ಇದು ಮಾಡಿ ಅವ್ರು ಎಷ್ಟು ಆ ಪರಿವರ್ತನೆ ಆಗ್ತಾರೆ ಆ ಇದರಿಂದ. ಯಾಕಂದ್ರೆ ಯಾರ ಕೃಪೆಯಿಂದ ಅವ್ರು ಪರಿವರ್ತನೆ ಆಗ್ತಾರೆ ಎಲ್ಲರೂ? ಪ್ರಭುಪಾದ್ರಿಂದನೇ ಇದಾಗ್ತಾರೆ ಪ್ರಭು. ಪ್ರಭುಪಾದರ ಕೃಪೆಯಿಂದ ಪರಿವರ್ತನೆ ಆಗ್ತಾರೆ ಎಲ್ಲರೂ. ಹಾಗೇನೆ ನಮ್ಗೇನಂದ್ರೆ ಅದೊಂದು ಸ್ಟೋರಿ ಬಂದಿತ್ತು. ಅಂದ್ರೆ ಒಬ್ಬರಿಗೆ ಭಗವಂತ ಏನ್ ಮಾಡ್ತಾರಂದ್ರೆ, ಒಬ್ಬರು ಋಷಿ ಇರ್ತಾರೆ, ಅವ್ರು ಏನ್ ಮಾಡ್ತಾರಂದ್ರೆ ಇನ್ನೊಬ್ಬರಿಗೆ ಹೇಳ್ತಾರಂದ್ರೆ ಇವನ ಮನೆ ಏನು ನನ್ಗೆ ಏನು ವರ ಬೇಕಂತ. ಹಾಗೇನೆ ಭಗವಂತ ಹೇಳ್ತಾರಂತೆ ನಿನಗೆ ನಾನು ವರವನ್ನು ಕೊಡ್ತೇನೆ ಅಂತ. ಅದಕ್ಕೆ ಏನ್ ಬೇಕಂತ ಕೇಳಿದಾಗ ಅವನು ಇರ್ತಾನಂತೆ ನನಗೆ ಒಂದು ದೊಡ್ಡ ಅರಮನೆ ಬೇಕಂತ. ಹಾಗೇನೆ ಭಗವಂತ ಹೇಳ್ತಾರೆ ನಿನ್ಗೆ ದೊಡ್ಡ ಅರಮನೆ ಕೊಡ್ತೇನೆ, ನಿನ್ನ ಆಚೆ ಬದಿಯಲ್ಲಿ ಇರ್ತಾನೆ ಅವನಿಗೇನು 2 ಅರಮನೆಯನ್ನು ಕೊಡ್ತೇನೆ ಅಂತ. ಅದಕ್ಕೆ ಅವನು ಹೇಳ್ತಾನಂತೆ ಆಯ್ತಂತ. ಹಾಗೇನೆ ಭಗವಂತ ವರ ಕೊಡ್ತಾರಂತೆ. ಹಾಗೇನೆ ಅವ್ರಿಗೆ 2 ಮನೆ ಆಗುತ್ತಂತೆ. ಮತ್ತೊಬ್ಬನಿಗೆ ಏನಾಗುತ್ತೆ ಅಂದ್ರೆ 1 ಅರಮನೆ ಆಗುತ್ತಂತೆ. ಆ ವರ ಕೇಳಿದವನಿಗೆ ತುಂಬಾ ಬೇಜಾರಾಗುತ್ತಂತೆ. ಪುನಃ ಏನ್ ಮಾಡ್ತಾನಂದ್ರೆ ಭಗವಂತನ ಹತ್ರ ಪುನಃ ಕೇಳ್ತಾನಂತೆ ವರ, ಏನು ನನ್ನ 1 ಕಣ್ಣು ತೆಗೆಯಿರಿ. ಆಗ ಅವನಿಗೇನು ಆಗುತ್ತೆ, ಅವನ 2 ಕಣ್ಣು ಹೋಗುತ್ತೆ ಅಂತ. ಆಗ ಅವನಿಗೇನು ತುಂಬಾ ಖುಷಿ ಆಗುತ್ತೆ ಅಂತ. ಭಗವಂತನ ಹೊರ ಕೇಳ್ತಾನಂತೆ 1 ಕಣ್ಣು ಅವನ್ ಹೋಯ್ತಂತೆ, ಆಚೆ ಮನೆ ಏನೋಯ್ತು 2 ಕಣ್ಣು ಹೋಗಿತ್ತಂತೆ. ಇದರಿಂದ ಏನಾಗುತ್ತೆ, ಅವನಿಗೆ ಖುಷಿ ಆಗುತ್ತೆ. ಇದೇ ರೀತಿ ಯಾರು ಅಂದ್ರೆ ಇನ್ನೊಬ್ಬರ ಇದಂದ್ರೆ ಕೆಳಗಿನ, ಅಂದ್ರೆ ನಾವು ತಮೋಗುಣದಲ್ಲಿ ಕೆಳಗಿನ ನಾವು ಇದರಲ್ಲಿ ಇರುವಾಗ ನಮ್ಗೇನು ಈ ತರದ ಭಾವನೆಗಳು ಬರುತ್ತೆ. ಇವರು ಯಾವತ್ತಿಗೇನು ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಮನಸ್ಥಿತಿಯಲ್ಲಿ. ಅದೇ ನಮ್ಗೆ ನಮ್ಮ ಈ ಏನು ಮನಸ್ಸು ಕ್ರಮೇಣವಾಗಿ ಏನಾಗುತ್ತೆ, ನಮ್ಗೆ ಏನು ಬೇರೆ ಬೇರೆ ವಿಷಯಗಳನ್ನು ನಮ್ಮ ತೊಡಗುತ್ತೆ. ನಾವು ನೋಡ್ಬೋದು ಭಗವದ್ಗೀತೆಯಲ್ಲಿ ಅರ್ಜುನ ಏನ್ ಹೇಳ್ತಾರೆ ಅಂದ್ರೆ ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತೆ ಬಲಭದ್ರಂ ತಸ್ಯಾಂ ನಿಗ್ರಮನ್ನೇ ವಾಯುರೇವ ಸೋದುಷ್ಕರಂ. ಅಂದ್ರೆ ಆ ಅರ್ಜುನನ ಹತ್ರ ತುಂಬಾ ರೀತಿಯ ಅಸ್ತ್ರಗಳಿರುತ್ತೆ, ನಾನಾ ವಿಧವಾದಂಥದ್ದು. ಅಗ್ನಿ ಅಸ್ತ್ರ, ವಾಯು ಅಸ್ತ್ರ, ಎಲ್ಲ ಅಸ್ತ್ರ ಉಂಟು. ಆದ್ರೆ ನಮ್ಮ ಹತ್ರ ಉಂಟಾ ಅದೆಲ್ಲ ಅಸ್ತ್ರ? ಇಲ್ಲ. ಅವರ ಹತ್ರ ಅಷ್ಟು ಅಸ್ತ್ರ ಇದ್ರು ಏನು ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮನಸ್ಸನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡಿ ನಮ್ಮ ಹತ್ರ ಅಷ್ಟು ಅಸ್ತ್ರ ಇಲ್ಲದಿದ್ರು ಏನು, ಅಸ್ತ್ರ ಇದ್ರು ಸಹ ನಾವೇನು ಅರ್ಜುನನಿಗೆ ಆಗ್ಲಿಲ್ಲ, ಇನ್ನು ನಮ್ಗೆ ಆಗ್ಬೋದಾ? ಇಲ್ಲ. ಆದ್ರೆ ಈ ಕಲಿಯುಗದಲ್ಲಿ ನಾವು ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು? ಆಧ್ಯಾತ್ಮಿಕ ಕೃಷ್ಣ ಮಂತ್ರ ಜಪಿಸ್ಬೇಕು, ಭಗವಂತನ ನಾಮ ಜಪ ಮಾಡ್ಬೇಕು. ಅದರಿಂದ ನಾವೇನು ಕ್ರಮೇಣವಾಗಿ ಮೇಲೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಭಗವಂತನ ನಾಮ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲಂ ಕಲೋ ನಾಸ್ತೇವ ಗತಿರನ್ಯತಂ. ಅಂದ್ರೆ ಕಲಿಯುಗದಲ್ಲಿ ನಮಗೆ ಬೇರೆ ಮಾರ್ಗ ಇಲ್ಲ. ಹಾಗೇನೆ ನಮ್ಗೆ ಪ್ರಭುಪಾದ ಅಂದ್ರೆ ನಾವು ಕಲಿಯುಗದಲ್ಲೆಲ್ಲ ಶೂದ್ರರೇ, ಆದ್ರೆ ನಾವು ಭಗವಂತನ ಕ್ರಮೇಣವಾಗಿ ಆ ಜಪ ಮಾಡುವುದರಿಂದೇನು ನಾವು ಅದರಲ್ಲಿ ನಮ್ಮ ಇದರಿಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಾವು ಒಂದು ದಿವಸ ಮಾಡಿದ ತಕ್ಷಣ ನಾವೇನು ಶುದ್ಧರಾಗುವುದಿಲ್ಲ. ಈಗ ನೋಡಿ, ಒಂದು 12 ವರ್ಷ ಮನೆ ಕ್ಲೀನ್ ಮಾಡ್ಲಿಲ್ಲ, ನಾವು ಒಂದು ದಿವಸ ಹೋಗಿ ಇಡಿಸಿಡೆ ಆಗ್ತೇವೆ, ಅದು ಮನೆ ಕ್ಲೀನ್ ಆಗ್ಬೋದಾ? ಇಲ್ಲ ಗುರುಜಿ. ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸಾಕಷ್ಟು ಟೈಮ್ ಬೇಕಾಗುತ್ತೆ ಸ್ವಚ್ಛ ಆಗ್ಲಿಕ್ಕೆ. ತುಂಬಾ ಸಮಯಗಳು ಬೇಕಾಗುತ್ತೆ. ಹಾಗೇನೆ ಒಂದು 5 ದಿವಸ ಕ್ಲೀನೇ ಮಾಡ್ಲಿಲ್ಲ, ನಾವು ಹೋಗಿ ಒಂದು ದಿವಸದಲ್ಲಿ ಕ್ಲೀನ್ ಮಾಡ್ಬೋದಾ? ಇಲ್ಲ, ಆಗಲ್ಲ, ಕಷ್ಟ ಆಗುತ್ತೆ. ದಿವಸಲು ಮನೆ ಕ್ಲೀನ್ ಮಾಡ್ತಾ ಇರ್ತೇವೆ, ಆಗ ಮನೆ ಹೇಗಿರುತ್ತೆ?
5 ದಿನ ಆಗಿದ್ರೆ ಚೆನ್ನಾಗಿರುತ್ತೆ, ಬೇಗ ಆಗತ್ತೆ ಸ್ವಚ್ಛವಾಗಿರುತ್ತೆ. ಪ್ರಭುಜಿ. 5 12 ದಿನ ದಿನ ಆದ್ರೆ ಟೈಮ್ ತಗೊಳತ್ತೆ. 5 ದಿನ ಮಾಡದಿದ್ರೆ ಬೇಗ ಆಗುತ್ತೆ. 12 ವರ್ಷದಿಂದ ಮಾಡದಿದ್ರೆ ತುಂಬಾ ತುಕ್ಕೆಲ್ಲ ಹಿಡಿಯುತ್ತೆ. ಹಾಗೇನೆ ನಾವು ಯೇಸು ಕಾಯಂಕಾಲ ಕಲ್ತು 84 ಜೀವರಾಶಿ ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ದಾಸನಾಗು ವಿಶೇಷನಾಗು. ಅಂದ್ರೆ ನಾವು ತುಂಬಾ 84 ನಮ್ಮ ಒಳಗೆ ಎಷ್ಟು ಇರ್ಬೋದು ಅನ್ಕೊಳ್ಳಿ, ಎಷ್ಟಿರ್ಬೋದು. ನಾವು ಒಂದು ದಿವಸ ನೋಡಿ, ತುಂಬಾ ವರ್ಷ ಮನೆ ಕ್ಲೀನ್ ಮಾಡಿದ್ದು ಒಂದು ದಿವಸ ಸಿಡು ಆಗಿದಾಗ ಏನು ಫಸ್ಟ್ ಏನು ಬರುತ್ತೆ ಅದರಲ್ಲಿ? ಕೊಳೆ ಬರುತ್ತೆ ಪ್ರಭುಜಿ. ಧೂಳೆಲ್ಲ ಬರುತ್ತೆ. ತುಂಬಾ ಧೂಳು ಬಂತಂತ ನಾವು ಇಡಿಸುಡಿ ಬಿಟ್ಟು ಹೋದ್ರೆ ಮನೆ ಕ್ಲೀನ್ ಮಾಡ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ ಪ್ರಭುಜಿ. ಅದಕ್ಕೆ ನಮ್ಗೆ ಏನು ಬೇಕು? ತಾಳ್ಮೆ ಬೇಕು. ನಾವು ಮಾಡಿ 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 ನಿರಂತರವಾಗಿ ನಾವೇನು ಅದನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ನಮ್ಮ ಮನಸ್ಸಲ್ಲೇನು ತುಂಬಾ ಕಲ್ಮಶಗಳುಂಟು. ಅದು ಈಗಿನ ಕಲ್ಮಶಗಳಲ್ಲ, ತುಂಬಾ ವರ್ಷಗಳಿಂದ ಇದ್ದದ್ದು, ಪೂರ್ವ ಜನ್ಮದಿಂದ ಬಂದದ್ದು. ಅದು ಒಮ್ಮೆಲೆ ನಾವೇನು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಮ್ಗೇನು ತುಂಬಾ ಸಮಯ ತಗೊಳ್ತದೆ. ಹಾಗೇನೆ ನಾವು ಮಾಡುವಂತ ಸಾಧನೆ ಈ ಭಾವಾರ್ಥದಲ್ಲಿ ಪ್ರಭುಪಾದರಿರ್ತಾರೆ, ನಾವು ಪ್ರತಿದಿನ ಆ ಭಗವಂತನ ಬಗ್ಗೆ ನಾವು ಕೇಳ್ಬೇಕಂತ. ನೋಡಿ, ಇದರಲ್ಲಿ ಹೇಳ್ತಾರೆ, ಅಂದ್ರೆ ಪ್ರತಿದಿನ ದಿನದ 24 ಗಂಟೆಗಳು ಹೆಚ್ಚಿದ ಭಕ್ತಿ ಸೇವೆಯ ಪ್ರಾಯೋಗಿಕವಾಗಿ ನಡೆಯುತ್ತಿದೆ. ಈ ಸಂಘದ ಸಂಪರ್ಕದಲ್ಲಿ ಬಂದ ಒಬ್ಬಾತನು ತಾನಾಗಿಯೇ ಭಕ್ತನಾಗುತ್ತಾನೆ. ಏನ ಹೇಳ್ತಾರೆ? ತಾನಾಗಿ ಅವರು ಭಕ್ತನಾಗ್ತಾರೆ. ಅನೇಕ ಕರ್ಮಿಗಳು ಹಾಗೂ ಇತರರು ಈ ಸಂಘಕ್ಕೆ ಬರುವವರು ಹಾಗೂ ಇಸ್ಕಾನ್ ಮಂದಿರಗಳಲ್ಲಿ ಶಾಂತಿಯು ಪರಮಾನಂದಕರವೂ ಆದ ವಾತಾವರಣವನ್ನು ಕಂಡುಕೊಳ್ಳುವವರು ಎಂಬ ವಾಸ್ತವ ಅನುಭವವು ನಮಗಿದೆ. ಈ ಅನುಭವ ನಿಮಗೆಲ್ಲ ಆಗಿದೆ ಅಲ್ಲ? ಹರೇ ಕೃಷ್ಣ. ಆಗಿದೆ ಪ್ರಭುಜಿ. ನೀವು ಅನ್ಕೊಳ್ಳಿ, ನೀವು ಮೊದ್ಲು ಹೇಗಿದ್ರಿ ಅಂದ್ರೆ ನೀವು ಅದು ತಗೊಳ್ತಾ ಇದ್ರಿ, ಇದು ತಗೊಳ್ತಾ, ಈಗ ಕ್ರಮೇಣವಾಗಿ ಏನ್ ಮಾಡ್ತಿದ್ರಿ, ಎಲ್ಲವೂ ತಂತಾನಾಗಿ ಆಗ್ತಾ ಉಂಟು. ಅದೆಲ್ಲ ಮಾಡಿಸ್ತದೆ ಯಾರು? ಭಗವಂತನೇ. ಹರಿನಾಮ ಸ್ಮರಣೆ ಮೂಲಕ ಭಗವಂತನೇ ಮಾಡಿಸ್ತಿರೋದು ನಮ್ಮ ಒಳಗೆ. ನಾವಂದ್ರೆ ಮೊದಲು ಹೇಗಿದ್ವಿ, ನಮ್ಗೆ ಈಗ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಎಷ್ಟು ಬದಲಾಗಿದ್ದೇವೆ ಅಂತ ಅಲ್ಲ? ನಿಮ್ಗೆಲ್ಲ ಆಗ್ಬೋದು, ನಾವು ಎಷ್ಟು ನಾವು ಮೊದಲು ಅದು ತಿಂತ ಇದ್ವಿ, ಇದು ತಿಂತ ಇದ್ವಿ, ಎಲ್ಲ ಬಿಟ್ಟಿದ್ದೇವೆ. ಹೌದು. ಯಾವುದರಿಂದ ಬಿಡ್ಲಿಕ್ಕೆ ಸಾಧ್ಯ ಆಯ್ತು? ಆಧ್ಯಾತ್ಮಿಕ ದಾರಿಯಲ್ಲಿ ಬಂದಿದ್ರಿಂದ ಸಾಧ್ಯ ಆಗ್ತಾ ಇದೆ. ಭಗವಂತನ ನಾಮ ಅಂದ್ರೆ ಆ ಸ್ವಚ್ಛ ಆದಾಗೆ ನಮ್ಗೆ ಈಗ ಒಂದು ಕನ್ನಡಿಯಲ್ಲಿ ತುಂಬಾ ಧೂಳುಂಟು, ಅದು ಸ್ವಚ್ಛಗೊಳಿಸಿದ ತಕ್ಷಣ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ನಮ್ಮನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಾವು ನೋಡುವಾಗ ಮಾತ್ರ ನಮ್ಗೇನು ನಿಜವಾದ ಆಧ್ಯಾತ್ಮಿಕವಾದ ಇದು ಸಿಗ್ಲಿಕ್ಕೆ ಸಾಧ್ಯ. ಹಾಗೇನೆ ಕ್ರಮೇಣವಾಗಿ ನಾವು ಭಗವಂತನ ಭಕ್ತಿಯನ್ನು ಮಾಡಿದಾಗ ನಾವು ಕ್ರಮೇಣವಾಗಿ ಇದರಿಂದ ಹೊರಬರ್ಲಿಕ್ಕೆ ಸಾಧ್ಯ, ಈ ಮಾಯಾ ಪ್ರಭಾವದಿಂದ. ಅಂದ್ರೆ ನಾವು ಈಗ ನಾವು ನೋಡಿದ್ರೆ ಅಂದ್ರೆ ನಾವೇ ಎಲ್ಲ ಮಾಡ್ತಾ ಇರುವುದು, ನಾವೆಲ್ಲ ಕೆಲಸ ನಾವಿಲ್ಲದಿದ್ರೆ ಏನು ನಡೆಯುತ್ತೆ? ಈಗ ವಿಜ್ಞಾನಿಗಳು ಸಹ ಹಾಗೇನೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಆಗದಿದ್ರೆ ಏನಾಗುತ್ತೆ? ಈಗ ನೋಡಿ, ವಿಜ್ಞಾನಿಗಳು ತುಂಬಾ ರೀತಿಯ ಇದನ್ನು ಹುಡುಕಿದ್ದಾರೆ. ಈಗ ಮೃತ್ಯು ಜರಾವ್ಯಾಧಿ, ಇದಕ್ಕೆ ಪರಿಹಾರ ಹುಡುಕಿದ್ದಾರೆ ವಿಜ್ಞಾನಿಗಳು ಇಷ್ಟರವರೆಗೆ? ಇಲ್ಲ ಪ್ರಭುಜಿ. ನಮ್ಗೆ ನಿಜವಾದ ಸಮಸ್ಯೆ ಏನು ನಮಗೆ? ಅದೇ ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟು, ಸಾವು, ಮುಪ್ಪು, ಮರಣ, ಇದು ನಮ್ಮ ನಿಜವಾದ ಸಮಸ್ಯೆ. ನೋಡಿ, ಇದಕ್ಕೆ ಪರಿಹಾರವೇ ನಮ್ಗೇನು ವಿಜ್ಞಾನಿಗಳು ಯಾವುದೇ ಆದಂತ ಪರಿಹಾರ ಸಿಗ್ಲಿಲ್ಲ. ಇದ್ಯಾವುದು ಟೆಂಪರರಿ ಪರಿಹಾರ? ಮುಖ ಸ್ವಲ್ಪ ಇದಾದ ತಕ್ಷಣ ನಾವೇನು ಪ್ಲಾಸ್ಟಿಕ್ ಸರ್ಜರಿ ಮಾಡುದು, ಕಣ್ಣು ಕಾಣದಾಗೇನು ಕನ್ನಡಕವನ್ನು ಹಾಕುವುದು, ಇದೆಲ್ಲ ನಾವೇನು ಸಾಮಾನ್ಯವಾದ ಪರಿಹಾರ ಹುಡುಕಿದ್ದೇವೆ. ಆದ್ರೆ ಶಾಶ್ವತವಾದ ಪರಿಹಾರ ಏನು ಅಂದ್ರೆ ಅದು ಭಗವಂತನ ಭಕ್ತಿ ಸೇವೆ. ನಾವು ನೋಡ್ಬೋದು, ಧ್ರುವ ಮಹಾರಾಜರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ. ಅದರಿಂದ ಏನ್ ಆಗ್ತಾರೆ? ಅವರು ಎಲ್ಲಿಗೆ ಹೋಗ್ತಾರೆ? ವೈಕುಂಠಕ್ಕೆ ಹೋಗ್ತಾರೆ. ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅವರು ಸಹ ಹೋಗ್ತಾರೆ, ಅವ್ರ ಜೊತೆ ಅವರ ತಾಯಿಯನ್ನು ಸಹ ಕರ್ಕೊಂಡು ಹೋಗ್ತಾರೆ. ನೋಡಿ, ಅವರಿಗೆ ಆಧ್ಯಾತ್ಮಿಕವಾದಂತ ಶರೀರ ಸಿಗುತ್ತೆ. ಹಾಗೇನೆ ನಾವು ಭೌತಿಕವಾಗಿ ಮಾಡಿದಾಗ ನಮ್ಗೆ ಯಾವ ಶರೀರ ಸಿಗುತ್ತೆ ಅಂದ್ರೆ ಯಾತನಾ ಶರೀರ ಸಿಗುತ್ತೆ. ನಾವು ಅನ್ಕೊಳ್ತೇವೆ, ನಾವು ಭಕ್ತಿ ಸೇವೆ ಮಾಡದಿದ್ರೇನು ನಮಗೆ ವಿಧವಾದಂತ ಶಿಕ್ಷೆಗಳಿಗೆ ಒಳಗಾಗ್ತೇವೆ. ಹೇಳ್ತಾರೆ, ಪೂರ್ವ ಜನ್ಮ ಕೃತ ಪಾಪ ವ್ಯಾಧಿ ರೂಪೇಣ
ಜಾಯತೆ, ನಾವು ಮಾಡಿದಂತ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತ ಕರ್ಮದ ಅನುಸಾರವಾಗಿ ನಾವೇನು ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ತಿದ್ದೇವೆ. ಹಾಗೇನೆ ನಾವು ಈ ಜನ್ಮದಲ್ಲಿ ಮಾಡಿದ್ದೇನು ಮುಂದಿನ ಜನ್ಮಕ್ಕೆ ನಾವೇನು ಮಾಡ್ತಿದ್ದೇವೆ. ಅದು ಯಾವ ತರ ನಾವು ಈ ಜನ್ಮದಲ್ಲಿ ಮಾಡ್ತೇವೆ ಅದೇ ಪ್ರಕಾರವಾಗಿ ಏನು ಅದು ಮುಂದಿನ ಜನ್ಮದಲ್ಲಿ ನಮಗೆ ಅದರೇನು ಪ್ರಭಾವ ನಮ್ಗೆ ಅದು ಬೀರುತ್ತೆ. ಈಗ ನಾವು ಕೆಲಸಕ್ಕೆ ಹೋಗ್ತೇವೆ, ಆಗ ನಮ್ಗೆ ಮೊದಲು ಸ್ಯಾಲರಿ ಕೊಡ್ತಾರ ಲಾಸ್ಟಿಗೆ ಕೊಡ್ತಾರ? ಆಚೆಗೆ ಕೊಡ್ತಾರೆ, ತಿಂಗಳಾದ್ಮೇಲೆ ಕೊಡ್ತಾರೆ. ಯಾರಾದ್ರೂ ಬಾಸ್ ಇದ್ದಾರ ಮೊದಲೇ ಸ್ಯಾಲರಿ ಕೊಡ್ತಾರೆ ಆಯ್ತಪ್ಪ ಅಂತ? ಯಾರಿಲ್ಲ, ಕೊನೆಗೆ ಕೊಡ್ತಾರೆ. ಅದೇ ರೀತಿ ನಾವು ಇಲ್ಲಿ ಹೇಳ್ತೇವೆ, ಅಯ್ಯೋ ದೇವರು ನೋಡುದಿಲ್ವ ಇಷ್ಟೆಲ್ಲ ಇವರು ಮಾಡ್ತಿದ್ದಾರೆ, ಅದೆಲ್ಲ ಯಾವಾಗ ಸಿಗುತ್ತೆ? ಕೊನೆಗೆ ಸಿಗ್ತಾರೆ. ಭಗವಂತ ನೋಡ್ತಾ ಇರ್ತಾರೆ, ಅವನು ಎಷ್ಟು ಮಾಡ್ತಾನೆ ಎಷ್ಟು ಪಾಪನ. ಅವನ ಪಾಪದ ಕೊಡ ತುಂಬಿದಾಗ ಭಗವಂತ ಅವನಿಗೆ ಸರಿಯಾದಂತ ಏನು ಶಿಕ್ಷೆಯನ್ನು ವಿಧಿಸ್ತಾರೆ. ಹಾಗೇನೆ ನಾವು ಇಷ್ಟರ ತನಕ ಏನೇ ಮಾಡಿರ್ಬೋದು, ಆದ್ರೆ ನಾವು ಒಂದು ಸರ್ತಿ ಭಗವಂತನಿಗೇನು ಶರಣಾದ್ರೆ ಭಗವಂತೇನು ಎಲ್ಲಾ ಪಾಪಗಳಿಂದ ನಮ್ಮನ್ನು ಮುಕ್ತ ಮಾಡ್ತಾರೆ. ಹಾಗೇನೆ ಭಗವಂತ ನಮ್ಗೇನು ಆಧ್ಯಾತ್ಮಿಕ ಇದರಲ್ಲಿ ಪ್ರಗತಿಯನ್ನು ಇದು ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತೇಷಾಂ ಸತತನ ಭಜತೆ ಪ್ರೀತಿ ಪೂರ್ವಕ ದದಾಮಿ ಬುದ್ಧಿಯೋಗಂ ತಂ ತಾಮೇನ ಉಪೇಂತತೆ. ಅಂದ್ರೆ ನಾವು ನಿರಂತರವಾಗಿ ಭಗವಂತನ ಪ್ರೀತಿ ಪೂರ್ವಕವಾಗಿ ಭಕ್ತಿ ಸೇವೆ ಮಾಡಿದಾಗ ಏನಾಗುತ್ತೆ, ಭಗವಂತ ಎಲ್ಲಿಂದ ನಮ್ಗೆ ಬುದ್ಧಿಯನ್ನು ಕೊಡ್ತಾರೆ? ನಮ್ಮ ಒಳಗಡೆಯಿಂದ ನಮ್ಗೆ ಬುದ್ಧಿಯನ್ನು ಕೊಡ್ತಾರೆ. ಹೇಗೆ ಅರ್ಜುನನಿಗೆ ಸಾರಥಿಯಾಗಿ ಭಗವಂತ ಮಾರ್ಗದರ್ಶನವನ್ನು ಮಾಡಿದ್ರು, ಅದೇ ರೀತಿ ಭಗವಂತ ನಮ್ಮ ಒಳಗೆ ಹೃದಯದೊಳಗೆ ಇದ್ದು ನಮ್ಗೇನು ಮಾರ್ಗದರ್ಶನವನ್ನು ಮಾಡ್ತಾರಂತೆ. ಈಗ ನಾವು ನಮ್ಮ ಹತ್ರ ತುಂಬಾ ಸಮಯ ಉಂಟು, ಆದ್ರೆ ನಾವೇನು ಅನವರ್ತವಾಗಿ ನಾವೇನು ಬೇರೆ ರೀತಿಯಲ್ಲಿ ನಾವೇನು ಸಮಯವನ್ನು ಹಾಳು ಮಾಡ್ತೇವೆ. ನೋಡಿ, ಕೆಲವರು ಟಿವಿ ನೋಡ್ತಾರೆ, ಹಾಗೇನೆ ಕೆಲವರು ಪೇಪರ್ ಓದ್ತಾರೆ, ಕೆಲವರು ನ್ಯೂಸ್ ಪೇಪರ್ ಓದ್ತಾರೆ, ಇದೇ ರೀತಿ ಇರ್ತಾರೆ. ಇದರಿಂದ ನಮ್ಗೇನಾದ್ರೂ ಪ್ರಯೋಜನ ಉಂಟಾ? ಯಾವುದೇ ಆದಂತ ಪ್ರಯೋಜನ ಇಲ್ಲ. ನಾವು ಯಾವಾಗ ಭಗವಂತನ ಬಗ್ಗೆ ಕೇಳ್ತೇವೆ, ಭಗವಂತನ ಬಗ್ಗೆ ಶ್ರವಣ ಮಾಡ್ತಾರೆ, ಇದರಿಂದ ನಮಗೇನು ಪ್ರಯೋಜನ ಉಂಟು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭಗವಂತನ ಭಕ್ತರು ಹೇಗಿರ್ತಾರೆ ಅಂದ್ರೆ ಎರಡು ರೀತಿಯಲ್ಲಿ ಹೋಲಿಸ್ತಾರೆ. ಭಗವಂತನ ಭಕ್ತರು ಹೇಗಿರ್ತಾರೆ ಅಂದ್ರೆ ಹಂಸ ತರ ಇರ್ತದೆ. ಹಂಸ ಎಲ್ಲಿರುತ್ತೆ? ಸರೋವರದಲ್ಲಿ ಇರುತ್ತೆ. ಹಾಗೇನೆ ಕಾಗೆಗಳು ಎಲ್ಲಿರುತ್ತೆ? ಕೊಳಚೆರಿ. ಹಾಗೇನೆ ಇಲ್ಲಿ ಬರ್ತದೆ. ಅಂದ್ರೆ ಭಗವಂತನ ಭಕ್ತರು ಅಂದ್ರೆ ಯಾವಾಗ್ಲೂ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇರ್ತಾರೆ. ಅಂದ್ರೆ ಹಂಸಗಳು ಹೇಗೆ ಕೂಡಿರುತ್ತೆ ಅದೇ ರೀತಿ ಭಗವಂತನ ಭಕ್ತರದೇ. ಬಾಕಿ ಅಂದ್ರೆ ನ್ಯೂಸ್ ಪೇಪರ್ ಓದುದಾಗ್ಲಿ, ಟಿವಿ ನೋಡುದಾಗ್ಲಿ, ಅವ್ಯರ್ಥ ಕಾಲಹರಣ ಮಾಡುವುದೇ ಯಾರು? ಕಾಗೆಗಳ ತರ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಚ್ಚಿತ ಮತ್ಗತ ಪ್ರಾಣ ಬೋಧೆ ಅಂತ ಪರಸ್ಪರ ಕಥೆಂಚಾನಿಚ ಮಾಣಿತ್ಯ ತುಷ್ಯಂತಿದ ರಮಂತಿಚ. ಅಂದ್ರೆ ಭಗವಂತನ ಭಕ್ತರು ಹೇಗೆ ಖುಷಿಯಾಗಿರ್ತಾರೆ? ಅವರು ಭಗವಂತನ ಬಗ್ಗೆ ಇನ್ನೊಬ್ಬರಿಗೆ ಹೇಳಿಕೊಡ್ತಾ, ಹಾಗೇನೆ ಅದನ್ನು ಹೇಳ್ತಾ ಅವರೇನು ತುಷ್ಯಂತಿದ ರಮಂತಿಚ, ಅವರು ಖುಷಿಯಾಗಿರ್ತಾರೆ. ಅದಲ್ಲದೆ ಬೇರೆ ಅನ್ಯ ವಿಷಯಗಳನ್ನು ಹೇಳ್ತಾ, ಅನ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಅವರೇನು ಅದರಲ್ಲಿ ಖುಷಿಯಾಗಿ ಇರುವುದಿಲ್ಲ. ಅವರೇನು ಹಂಸದ ತರ ಇರ್ತಾರೆ. ಅಂದ್ರೆ ಬಾಕಿ ಇರುವುದೆಲ್ಲ ಏನು ಕಾಗೆ ತರ, ಅದರಲ್ಲಿ ಯಾವುದೇ ಆದಂತ ಪ್ರಯೋಜನ ಇಲ್ಲ. ಈಗ ನಾವು ತುಂಬಾ ಮಾತಾಡ್ತೇವೆ, ಅವರು ಹಾಗೆ ಮಾಡಿದ್ರು, ಅವರು ಹೀಗೆ ಮಾಡಿದ್ರು, ಹಾಗೆ ಅಲ್ಲಿ ಅದಾಯ್ತು, ಅಲ್ಲಿ ಇದಾಯ್ತು. ಇದರಿಂದ ಯಾವ್ದಾದ್ರು ನಮಗೆ ಪ್ರಯೋಜನ ಸಿಗುತ್ತಾ? ಸಿಗೋದಿಲ್ಲ ಪ್ರಭುಜಿ, ಸಿಗುವುದಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಯಾವಾಗ ನಮಗೆ ಪುನರ್ಜನ್ಮ ಇರುವುದಿಲ್ಲ ಅಂತ ಹೇಳ್ತಾರೆ ಕೃಷ್ಣನ ಹತ್ರ. ಜನ್ಮ ಕರ್ಮ ಚಾಮಿ ದಿವ್ಯಂ ಏವಂ ಏವೇತಿ ತತ್ವಾದೇಯ ಪುನರ್ಜನ್ಮ ನೇತಿ ಮಾಮೇತಿ ಅರ್ಜುನ. ಯಾವಾಗ ನಾವು ಭಗವಂತನ ಬಗ್ಗೆ ಕಥೆಯನ್ನು ಮಾತಾಡ್ತೇವೆ, ಭಗವಂತನ ಬಗ್ಗೆ ಜನ್ಮ ಕರ್ಮದ ಬಗ್ಗೆ ಮಾತಾಡ್ತೇವೆ, ಆಗ ನಮ್ಗೇನು ಸಿಗುವುದಿಲ್ಲ, ಪುನರ್ಜನ್ಮ ನಮ್ಗೇನು ಇಲ್ಲ ಅಂತ. ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ. ಅದಲ್ಲದೆ ನಾವು ಬೇರೆಯವರ ಜನ್ಮ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಗೆ ಯಾವುದೇ ಆದಂತ ಪ್ರಯೋಜನ ಇಲ್ಲ. ನಾವು ಯಾರ ಜನ್ಮ ಕರ್ಮದ ಬಗ್ಗೆ ಮಾತಾಡ್ಬೇಕು? ಭಗವಂತ ಹೇಳ್ತಾರೆ, ಜನ್ಮ ಕರ್ಮ ಚ ದಿವ್ಯಂ, ದಿವ್ಯವಾದ ಅಂದ್ರೆ ಭಗವಂತನ ಬಗ್ಗೆ ಜನ್ಮ ಕರ್ಮದ ಬಗ್ಗೆ ಮಾತಾಡ್ಬೇಕು. ಇದರಲ್ಲಿ ಮಾತ್ರ ನಮಗೇನು ಪ್ರಯೋಜನ ಉಂಟು. ಇಲ್ಲದಿದ್ರೆ ಅನ್ಯ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಯಾವುದೇ ಆದಂತ ಪ್ರಯೋಜನ ಇಲ್ಲ. ಹಾಗೇನೆ ನಮ್ಮ ಸಮಯವನ್ನು ನಾವು ಯಾವುದಕ್ಕೆ ಜಾಸ್ತಿ ಇಡ್ಬೇಕಂದ್ರೆ ಭಗವಂತನ ಬಗ್ಗೆ ಶ್ರವಣ ಮಾಡುವುದಾಗಿರ್ಲಿ, ಭಗವಂತನ ಬಗ್ಗೆ ಕೇಳುವುದರಲ್ಲಿ ಆಗಿರ್ಬೋದು, ನಾವು ನಮ್ಮ ಸಮಯವನ್ನು ಜಾಸ್ತಿಯಾಗಿ ನಾವು ಭಗವಂತನಲ್ಲಿ ಇಡ್ಬೇಕು.
ನಾವು ಬೇರೆ ವಿಷಯದಲ್ಲಿ ಇರ್ತೇವೆ, ಇದರಿಂದ ನಮ್ಗೆ ಯಾವುದೇ ಆದಂತ ಪ್ರಯೋಜನ ಇಲ್ಲ. ಈಗ ನೋಡಿ, ಗೃಹಸ್ಥರಾಗಿರ್ಬೋದು, ಆಲ್ತಾರೆ ಗೃಹಸ್ಥರಿಗೆ ಟೈಮ್ ಇಲ್ಲ. ಆಕ್ಚುಲಿ ಗೃಹಸ್ಥರಿಗೆ ಸಹ ನಾವೇನು ಭಗವಂತನ ಇದರಲ್ಲಿ ನಾವು ಟೈಮ್ ಅನ್ನು ಇಡುವ. ನೀವು ಯಾವ ಉದಾಹರಣೆ ಉಂಟು? ಗೃಹಸ್ಥರಾಗಿ ಅವರ ಸಮಯವನ್ನು ಅವ್ರ ಪ್ರತಿಕ್ಷಣವು ಭಗವಂತನಿಗೆ ಇಡ್ತಾ ಇದ್ರು. ಯಾರಿಗಾದ್ರೂ ಹೇಳ್ಬಹುದಾ? ಅಂಬರೀಷ ಮಹಾರಾಜರು ಪ್ರಭು. ವೆರಿ ಅಂಬರೀಷ್ ಗುಡ್. ಮಹಾರಾಜರು. ಅಂಬರೀಷ್ ಮಹಾರಾಜ್ ಅವ್ರು ಏನ್ ಮಾಡ್ತಾ ಇದ್ರು? ಅವರ ಕಾಲನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು? ಎಲ್ಲಾ ಇಂದ್ರಿಯಗಳನ್ನು ಭಗವಂತ ಸೇವೆಗೆ ಉಪಯೋಗಿಸ್ತಾರೆ. ಭಗವಂತನ ಸೇವೆಗೆ ಯೂಸ್ ಮಾಡ್ತಿದ್ರು. ಅವರ ಕಿವಿಯನ್ನು ಭಗವಂತನ ಬಗ್ಗೆ ಕೇಳಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಹಾಗೇನೆ ಕಾಲನ್ನು ಭಗವಂತನ ಮಂದಿರಕ್ಕೆ ಹೋಗ್ಲಿಕ್ಕೆ ಯೂಸ್ ಮಾಡ್ತಿದ್ರು. ಹಾಗೇನೆ ಕೈಯನ್ನು ಭಗವಂತನ ಸೇವೆಗೆ ಯೂಸ್ ಮಾಡ್ತಿದ್ರು. ನೋಡಿ, ಅವರೊಂದು ರಾಜನಾಗಿ ಅವರೇನು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ರು. ಹೌದಲ್ವಾ? ಹೌದು ಗುರುಜಿ, ಹೌದು. ಹಾಗೇನೆ ನಾವು ಸಹ ನಮ್ಮ ಅಂದ್ರೆ ನಷ್ಟಪ್ರಾಯ ಆ ಸಮಯ ಅನ್ನೋದು ಪ್ರತಿ ಕ್ಷಣವು ಏನು ಅದು ಹೋಗ್ತಾ ಇರುತ್ತೆ. ಅದಕ್ಕೆ ನಾವೇನು ಒಂದೊಂದು ಕ್ಷಣ ಹೋದ್ರು ಸಹ ನಾವೇನು ಎಷ್ಟು ಕೋಟಿ ಗಟ್ಟಲೆ ಕೊಟ್ಟರು ಸಹ ಆ ಒಂದು ಸೆಕೆಂಡ್ ಅನ್ನು ನಾವೇನು ಪುನಃ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಹಣ ಇರ್ಲಿ, ಎಷ್ಟೇ ಏನೇ ಕೊಡ್ಲಿ, ನಮ್ಗೇನು ಕೊಟ್ಟು ನಾವು ಅದನ್ನು ಹಿಂದೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮಯ ಅನ್ನೋದು ತುಂಬಾ ಮುಖ್ಯವಾದದ್ದು. ಇವತ್ತು ಹೋದದ್ದು ಇನ್ನು ನಾಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಕಲಿಯುಗದಲ್ಲಂತೂ ಎಲ್ಲರೇನು ಅಲ್ಪಾಯುಷ, ಹಾಗೇನೆ ಮಂದ ಬುದ್ಧಿಯವರು. ಅಂದ್ರೆ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಏನು ಎಲ್ಲರಿಗೆ ಸಾಧ್ಯ ಆಗುವುದಿಲ್ಲ. ಭಗವಂತನ ಬಗ್ಗೆ ತಿಳಿಯುವುದು ಎಲ್ಲರಿಂದೇನು ಸಾಧ್ಯ ಇಲ್ಲ. ಹಾಗೇನೆ ಭಗವಂತನ ಬಗ್ಗೆ ಆ ಪ್ರಭುಪಾದ ಕೃಪೆಯಿಂದ ನಾವೆಲ್ಲರೇನು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗಿದ್ದೇವೆ. ಹಾಗೇನೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಇನ್ನೂ ಸಹ ಏನು ನಾವು ದೃಢರಾಗೇನು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಹಾಗೇನೆ ನಾವು ಕೆಲವತ್ತು ಹೇಳ್ತೇವೆ, ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡಿ, ಆಗ ಹೇಳ್ತಾರೆ ನನ್ಗೆ ಸಮಯ ಇಲ್ಲ, ನನ್ಗೇನು ನನಗೆ ಜಾಬ್ ಆಯ್ತು, ಹಾಗೇನೆ ಹೆಂಡತಿ ಮಕ್ಕಳಿದ್ದಾರೆ, ಅದಿದ್ದಾರೆ ಇದಿದ್ದಾರೆ ಅಂತ ಎಲ್ಲರೂ ಕಾರಣಗಳನ್ನು ಹೇಳ್ತಾರಲ್ಲ ಭಗವಂತನ ಸೇವೆ ಹೇಳಿದ್ರೆ. ಹಾಗೇನೆ ಭಗವಂತನ ಬಗ್ಗೆ ಇದು ಮಾಡಿ ಅಂದ್ರೆ ಅವ್ರು ಹೇಳ್ತಾರೆ ಈಗ ಮಾಡುದು ಬೇಡ, ಅಂದ್ರೆ ಇನ್ನು ಮಾಡುವ, ನಮ್ಗೆ ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಆದ್ರೆ ಲಾಸ್ಟಿಗೆ ಅವ್ರಿಗೇನು ಭಗವಂತನ ಭಕ್ತಿ ಮಾಡ್ಲಿಕ್ಕೇನು ಸಮಯವೇ ಸಿಗುವುದಿಲ್ಲ. ನಾವು ಈಗ ಮಾಡಿದ್ರೇನು ಬಂತು, ಇನ್ನು ಮುಂದೆ ಮಾಡ್ತೇವಂತ ನಮ್ಗೆ ಯಾವುದೇ ಆದಂತ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ನಮ್ಮ ಆಯುಷು ಎಷ್ಟು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಬರ್ತ್ ಟಿಕೆಟ್ ಏನೋ ತೆಗೆದು ಬಂದಿದ್ದೇವೆ, ಆದ್ರೆ ಡೆತ್ ಟಿಕೆಟ್ ಯಾವಾಗ ಅಂತ ಗೊತ್ತಾ ಯಾರಿಗಾದ್ರು? ಇಲ್ಲ ಗುರುಜಿ. ಯಾವಾಗ ಡೆತ್ ಟಿಕೆಟ್ ನಮ್ದಂತ ಗೊತ್ತಿಲ್ಲ. ಅಂದ್ರೆ ನಾವು ನಮ್ಮ ಮನಸ್ಸೇನು ಅದೇ ನಾನು ಹೇಳಿದಂದ್ರೆ ಅದು ವೈಶ್ಯ ಸ್ತ್ರೀ ಇದ್ದಾಗೆ ಅದು ನಮ್ಗೆ ಮೋಸ ಮಾಡ್ತಾ ಇರುತ್ತೆ. ಹಾಗೆ ನಾವು ಯಾವಾಗ ಭಗವಂತನ ಬಗ್ಗೆ ನಾಮ ಜಪವನ್ನು ನಿರಂತರವಾಗಿ ಮಾಡ್ತೇವೆ, ಭಗವಂತನ ಶ್ರವಣ ಮಾಡ್ತೇವೆ, ಅದಾಗ ಏನಾಗುತ್ತೆ, ತೇಷಾಂ ಸತತನ ಭಜತೆ ಪ್ರೀತಿ ಬರುವ ದದಾಮಿ ಬುದ್ಧಿಯೋಗ. ನಮ್ಗೆ ಆ ಬುದ್ಧಿ ಅನ್ನೋದು ಯಾರು ಕೊಡುದು ಬುದ್ಧಿ ನಮ್ಗೆ? ಪ್ರಭುಜಿ ಭಗವಂತ ಕೊಡ್ತಾನೆ. ಭಗವಂತ ಕೊಡ್ತಾನೆ. ಅದಕ್ಕೆ ನಾವು ಭಗವಂತ ಕೊಡ್ತಾರೆ, ಅದಕ್ಕೆ ನಾವೇನ್ ಮಾಡ್ಬೇಕು? ನಾವು ಭಕ್ತಿ ಮಾಡ್ಬೇಕು. ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಏನು ಹುಚ್ಚುತನದಿಂದ ನಮ್ಮ ಮನಸ್ಸು ಬಂದಾಗೆ ನಾವು ಮಾಡಿದಾಗ ನಾವೇನು ಕೆಳಗಿನ ಇದರಲ್ಲಿ ನಾವು ಶೂದ್ರರಾಗಿ ಇರ್ಬೇಕಾಗುತ್ತೆ. ನಾವು ಯಾವಾಗ ಭಗವಂತನ ಭಕ್ತಿ ಸೇವೆ ಮಾಡ್ತೇವೆ ಆಗ ಭಗವಂತ ನಮಗೇನು ಒಳಗಿಂದ ಪ್ರೇರೇಪಣೆಯನ್ನು ಮಾಡ್ತಾರೆ. ಸರ್ವಶ್ಚ ಮೃದಿ ಸನ್ನಿವಿಷ್ಟ ಮತ್ತ ಪ್ರಜ್ಞಾನ ಅಪೋನಾಂಶ. ಅಂದ್ರೆ ನಮ್ಗೆ ಒಳಗಿಂದ ನಮ್ಗೆ ನೆನಪು ಶಕ್ತಿ ಆಗ್ಲಿ, ನಮ್ಗೆ ಬುದ್ಧಿ ಶಕ್ತಿ ಆಗ್ಲಿ ಯಾರು ಕೊಡುದು? ಭಗವಂತ ಕೊಡುದು. ಹಾಗೇನೆ ನಾವು ಅನ್ಕೊಳ್ತೇವೆ ನಮ್ಗೆ ಏನಂದ್ರೆ ಒಂದು ತರದ ಅಹಂಕಾರ, ಅಂದ್ರೆ ನಾವು ಇದ್ರೆ ಮಾತ್ರ ಏನು ನಮ್ಮಿಂದಲೇ ಎಲ್ಲ ನಡೆಯುವುದು, ನಾವೇ ಎಲ್ಲವನ್ನು ಮಾಡುದಂತ. ಎಲ್ಲರಿಗೂ ಈ ರೀತಿಯ ಒಂದು ಅಹಂಕಾರ ಉಂಟು. ಹಾಗೇನೆ ನನ್ನಿಂದಲೇ ಪ್ರತಿಯೊಂದು ಸಹ ಏನು ನಡೆಯುವುದು ಅಂತ. ಹಾಗೇನೆ ಮೊದಲೊಬ್ಬರು ಹೇಳ್ತಿದ್ರು, ಅಂದ್ರೆ ಗಾಂಧೀಜಿ ಇಲ್ಲದಿದ್ರೆ ಹೇಗೆ ದೇಶ ನಡೆಯುತ್ತೆ ಅಂತ. ಈಗ್ಲೂ ದೇಶ ನಡೆಯುತ್ತಿಲ್ವಾ? ನಡೀತಾ ಇದೆ ಗುರುಜಿ. ಹಾಗೇನೆ ನಾವು ಹೋದ್ಮೇಲೆ ಸಹ ನಡೀತದೆ. ಹಾಗೇನೆ ಒಂದು ಸ್ಟೋರಿ ಬರುತ್ತೆ, ಮುಕುಂದ ದಾಸ ಅಂತ ಹೇಳಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಗುರು ಆಕ್ಚುಲಿ ಅವರನ್ನು ಕರೆಯುತ್ತಾರೆ. ಅವರೇನು ದೀಕ್ಷೆಯನ್ನು ಏನು
ತಗೊಳ್ಬೇಕಂತ ಅವ್ರೇನು ಗುರುವಿಗೆ ಇಚ್ಛೆ ಇರುತ್ತೆ, ಇವನಿಗೆ ಒಂದು ದೀಕ್ಷೆ ಕೊಡ್ಬೇಕಂತ. ಅವನ ಹೆಸರು ಮುಕುಂದ ದತ್ತ ಅಂತ ಆಗಿರುತ್ತೆ. ಅವ್ರು ಏನ್ ಮಾಡ್ತಾರಂದ್ರೆ ಇವರಿಗೆ ಗುರು ಯಾವಾಗ್ಲೂ ಹೇಳ್ತಾರೆ, ನೀನು ಗೃಹಸ್ಥನಾಗಿದ್ಯಾ, ಹಾಗೇನೆ ನೀನು ಸ್ವಲ್ಪ ಸಮಯ ನೀನು ಭಗವಂತನಿಗೆ ಕೊಡ್ಬೇಕಂತ. ಅದಕ್ಕೆ ಅವರು ಹೇಳ್ತಾರೆ, ಮುಕುಂದ ದತ್ತ ಹೇಳ್ತಾರೆ, ನೋಡಿ ನನ್ನ ಹತ್ರ ಯಾವುದೇ ಆದಂತ ಸಮಯ ಇಲ್ಲ ಭಗವಂತನಿಗೆ ಕೊಡ್ಲಿಕ್ಕೆ, ನನಗೆ ಟೈಮೇ ಸಿಗುವುದಿಲ್ಲ. ಯಾಕೆಂದ್ರೆ ಯಾವಾಗ ನೋಡಿದ್ರೇನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಬೇಕಾಗಿರುತ್ತೆ, ಅಂದ್ರೆ ಅವರಿಗೆ ಯಾವಾಗ್ಲೂ ಏನಾದ್ರು ಬೇಕಿರುತ್ತೆ, ಹಾಗಾದ್ರೆ ಮಕ್ಕಳಿಗೆ ಸಹ ಏನಾದ್ರು ಬೇಕಿರುತ್ತೆ, ನಾನಿಲ್ಲದೆ ನನ್ನ ಪರಿವಾರ ಹೇಗೆ ನಡೆಯುತ್ತೆ ಅಂತ ಅವರು ಏನು ಗುರುವಿನ ಹತ್ರ ಕೇಳ್ತಾರೆ. ಅದಕ್ಕೆ ಗುರು ಹೇಳ್ತಾರೆ, ಇಲ್ಲ ಮಾರಾಯ, ನೀನು ಇಲ್ಲದಿದ್ರೇನು ನಿನ್ನ ಪರಿವಾರ ನಡೆಯುತ್ತೆ. ಅದಕ್ಕೆ ಹೇಳ್ತಾರೆ, ಇಲ್ಲ ಗುರುದೇವ, ನಾನಿಲ್ಲದಿದ್ರೆ ನನ್ನ ಪರಿವಾರ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನಿಂದಲೇ ಅವರೆಲ್ಲವೂ ನೀನು ನನ್ಗೆ ಅವರು ಅವಲಂಬಿಸಿದ್ದಾರೆ, ಹಾಗೆ ನಾನಿಲ್ಲದೆ ಅವರಿಗೆ ಏನು ಇಲ್ಲದಾಗೆ ಆಗುತ್ತೆ ಅಂತ. ಅದಕ್ಕೆ ಅವರು ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ಗುರು ಹೇಳ್ತಾರೆ, ಹೌದಾ, ನಿನ್ನನ್ನು ಅವರು ಅಷ್ಟು ಪ್ರೀತಿ ಮಾಡ್ತಾರ, ಹಾಗಾದ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ ಒಂದು ಪರೀಕ್ಷೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಯಾರು? ಮುಕುಂದ ದತ್ತನ ಗುರು. ಅದಕ್ಕೆ ಮುಕುಂದ ದತ್ತ ಹೇಳ್ತಾರೆ, ಆಯ್ತು ನೀವು ಪರೀಕ್ಷೆಯನ್ನು ಮಾಡಿ, ಏನ್ ಮಾಡ್ಬೇಕು? ಅದಕ್ಕೆ ಹೇಳ್ತಾರೆ, ನೀನು ಒಂದು ದಿವಸ ನಿನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡೋಗಿ ಗಂಗಾ ಸ್ಥಾನಕ್ಕೆ ಹೋಗ್ಬೇಕು ಬೆಳಿಗ್ಗೆ, ಹಾಗೇನೆ ಅಲ್ಲಿ ನೀನು ಮುಳುಗುವ ಸಾಯುವಾಗಿ ನಾಟಕ ಮಾಡ್ಬೇಕು, ನೀನು ಮುಳುಗಿ ಇನ್ನೊಂದು ಕಡೆಯಿಂದ ನೀನು ಎದ್ದು ಬರ್ಬೇಕು ಅಂತ. ಹಾಗೇನೆ ಮುಕುಂದ ದತ್ತ ಏನ್ ಮಾಡ್ತಾರೆ ಅಂದ್ರೆ ಒಂದು ದಿವಸ ಅವರ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಎಲ್ಲಿ ಹೋಗ್ತಾರೆ ಅಂದ್ರೆ ಗಂಗಾ ಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಮುಳುಗ್ತಾರಂತೆ. ಮುಳುಗಿ ಒಂದು ಕಡೆಯಿಂದ ಅವರೇನು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ಆಗ ಹೆಂಡತಿ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಹೆಂಡತಿ ಮಕ್ಕಳು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಸತ್ತಾಗ ಏನ್ ಮಾಡ್ತಾರೆ? ಎಲ್ಲರೂ ಅಳ್ತಾರೆ ಪ್ರಭುಜಿ. ಅಯ್ಯೋ ಹೋಗ್ಬಿಟ್ರು, ಅಯ್ಯೋ ಅವ್ರು ಹೋಗ್ಬಿಟ್ರು, ಇನ್ನೇನು ನನಗೆ ಗತಿ, ಇನ್ಯಾರು, ಎಲ್ಲ ಹಾಗೇನೆ ಮಾಡುದು. ಎಲ್ಲ ಮನೇಲಿ ಎಲ್ಲರೂ ಸತ್ತಾಗ ಹಾಗೆ ಮಾಡುದು. ಎಷ್ಟು ದಿನ ಮಾಡ್ತಾರೆ ಹಾಗೆ? ಒಂದ್ ವಾರ 15 ದಿನ ಅಷ್ಟೇ, ಕ್ರಮೇಣ ಮರಿತಾರೆ. ಕ್ರಮೇಣ ಮಾಡಿರ್ತಾರೆ. ಈಗ ಅಷ್ಟು ಸಹ ಇಲ್ಲ ಪ್ರಭುಜಿ, ಈಗ ಅದು ಸಹ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಅದೇ ಇದು ಯುಧಿಷ್ಠಿರ ಮಹಾರಾಜರ ಹತ್ರ ಕೇಳ್ತಾರೆ, ಈ ಜಗತ್ತಿನಲ್ಲಿ ಆಶ್ಚರ್ಯಕಾರಿಯಾದ ವಿಷಯ ಏನಂದ್ರೆ ಇನ್ನೊಬ್ಬರ ಸಾವು ನೋಡಿ ಸಹ ನಮ್ಗೆ ಏನಾಗುತ್ತೆ, ನಮ್ಗೆ ಸಾವು ಬರುವುದಿಲ್ಲ ಅಂತ ನಾವು ಅನ್ಕೊಳ್ತೇವಂತೆ. ಅಂತ ಮೂರ್ಖರು ನಾವು. ಅಂದ್ರೆ ಇನ್ನೊಬ್ಬರ ಸಾವಿನ ಮನೆಗೆ ಹೋದ್ರು ಆಗ ಹೇಳ್ತೇವೆ, ಇದು ಆಯ್ತು, ಎಂತ ಉಂಟು, ಸತ್ರೆ ಆಯ್ತು, ಹೋಯ್ತಂತ. ಮತ್ತೆ ಸಹ ನಾವೇನು ಅದೇ ಕೆಲಸವನ್ನು ಮಾಡ್ತೇವೆ. ಹಾಗೇನೆ ಇಲ್ಲಿ ಮುಕುಂದ ದತ್ತೇನು ಅವರು ಸತ್ತಾಗೆ ನಟನೆ ಮಾಡ್ತಾರೆ. ಆಗ ಸ್ಟಾರ್ಟ್ ಆಗುತ್ತೆ, ಈಗ ಎಲ್ಲ ಸತ್ರೆ ಆಯ್ತಲ್ಲ, ನನ್ಗೆ ಯಾರು ಗತಿ, ಅಯ್ಯೋ ಅಂತ ಅಳ್ತಾರೆ. ಹಾಗೇನೆ ಹೆಂಡತಿ ಮಕ್ಕಳು ಜೋರು ಅಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮುಕುಂದ ದತ್ತರವರ ಗುರು ಯಾರಿರ್ತಾರೆ, ಗುರು ಅವರ ಆಶ್ರಮದಲ್ಲಿ ತುಂಬಾ ಜನ ಇರ್ತಾರೆ. ಅವರು ಏನಂದ್ರೆ ಭಕ್ತರಂದ್ರೆ ತುಂಬಾ ಕೃಪಾಲು. ಅವ್ರು ಏನ್ ಮಾಡ್ತಾರೆ, ಇದು ಯಾರಿಗೂ ಗೊತ್ತಿರೋದಿಲ್ಲ, ಈ ಪರೀಕ್ಷೆ ಯಾರು ಗುರು ಮತ್ತು ಶಿಷ್ಯರ ಒಳಗೆ ಇರುತ್ತೆ. ಹಾಗೇನೆ ಅಲ್ಲಿ ಮುಕುಂದ ದತ್ತರ ಗುರುವಿನ ಆಶ್ರಮದಲ್ಲಿ ತುಂಬಾ ಜನ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರೆಲ್ಲ ಮುಕುಂದ ದತ್ತರ ಮನೆಗೆ ಹೋಗಿ ಅನ್ನ, ರೈಸ್, ಹಾಗೇನೆ ಅಲ್ಲಿ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನು ಎಲ್ಲಿಗೆ ಕೊಡ್ತಾರೆ? ಮುಕುಂದ ದತ್ತರ ಮನೆಗೆ ಕೊಡ್ತಾರೆ. ಹಾಗೆ ಎಂತ ಹೇಳ್ತಾರಂತೆ, ಅಯ್ಯೋ ನನ್ನ ಮುಕುಂದ ದತ್ತ ಗಂಡ ಇರುವಾಗ್ಲೂ ಇಷ್ಟು ನನ್ನ ಮನೆಗೆ ಸಾಮಾನೆಲ್ಲ ಬರ್ತಿರ್ಲಿ, ಈಗ ಅದಕ್ಕಿಂತ ಜಾಸ್ತಿ ಬರ್ತಾ ಉಂಟಂತ ಅವರು ತುಂಬಾ ಖುಷಿಯಾಗಿರ್ತಾರೆ ಅಂದ್ರೆ ಡೈಲಿ ತರ್ತಾ ಇದ್ರು ಎಲ್ಲರೂ ಬೇಜಾರಾಗಿ. ಅಂದ್ರೆ ಮುಕುಂದ ದತ್ತ ಇದ್ದಾದ್ರಂತೂ ತುಂಬಾ ತರ್ತಾನೆ ಇದ್ರು. ಹಾಗೇನೆ ಒಂದು ವಾರ ಕಳೆದ ತಕ್ಷಣ ಮುಕುಂದ ದತ್ತರ ಗುರು ಹೇಳ್ತಾರೆ ಮುಕುಂದ ದತ್ತರ ಹತ್ರ, ಈಗ ನೀನೇನು ಮನೆಗೆ ಹೋಗ್ಬಹುದಂತ. ಹಾಗೇನೆ ಮುಕುಂದ ದತ್ತ ಏನ್ ಮಾಡ್ತಾರೆ, ಅವರು ಮನೆಗೆ ಹೋಗ್ತಾರೆ. ಅವರ ಮನೆಗೆ ಹೋಗ್ತಾರೆ. ಎಂತಿ ಹತ್ರ ಹೇಳ್ತಾರೆ, ನೀನು ರಾತ್ರಿ ಹೋಗ್ತಾರೆ, ಎಂತಿ ಹತ್ರ ಸೌಂಡ್ ಮಾಡ್ತಾರೆ ಈಗ ಬಾಗಿಲಿಗೆ, ಟಕ ಟಕ ಅಂತ. ಹಾಗೆ ಎಂತಿ ಬಾಗಿಲು ತೆಗೆ ಹೊರಗಿಂದ ಕೇಳ್ತಾರೆ, ಯಾರು? ಅದಕ್ಕೆ ಹೇಳ್ತಾರೆ, ನಾನು ನಿನ್ನ ಗಂಡ ಬಂದಿದ್ದೇನೆ ಮುಕುಂದ ದತ್ತ. ಅದಕ್ಕೆ ಅವರ ಎಂತಿ ಹೇಳ್ತಾರೆ, ಅಯ್ಯೋ ನೀನು ಬರ್ಬೇಡ, ಅಂದ್ರೆ ಇಲ್ಲಿ ಮಕ್ಕಳು ಭಯ ಪಡ್ತಾರೆ, ಪ್ರೇತ ಬಂದಿದೆ ಅಂತ. ನೀನ್ ಇರುವಾಗ್ಲೂ ಇಷ್ಟೇನು ನನ್ನ ಮನೆಗೆ ಸಾಮಾನೇನು ಬರ್ತಾ ಇರ್ಲಿಲ್ಲ, ನೀನು ಹೋದ್ಮೇಲೆ ತುಂಬಾ ಬರ್ತಾ ಉಂಟು. ನೀನು ಇರುವುದಕ್ಕಿಂತ ನಾವೇನು ಎಲ್ಲ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದೇವೆ, ನೀನು ಹೋಗು ಅಂತ. ಮತ್ತೆ ಆ ಮುಕುಂದ ದತ್ತ ಏನ್ ಮಾಡ್ತಾರೆ ಅಂದ್ರೆ ಗುರುವಿನ ಆಶ್ರಮಕ್ಕೆ ಹೋಗ್ತಾರೆ. ಹಾಗೇನೆ ಗುರು ಹತ್ರ ಕ್ಷಮೆಯನ್ನು ಕೇಳ್ತಾರೆ. ಮುಕುಂದ ದತ್ತ ಮೊದ್ಲು ಏನೇ ಹೇಳಿದ್ದ ಮುಕುಂದ ದತ್ತ? ನಾನ್ ಇಲ್ದಿದ್ರೆ ನನ್ನ ಹೆಂಡತಿ ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ. ನಾನು ಇಲ್ಲದಿದ್ರೆ ಹೆಂಡತಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಹಾಗೇನೆ ನೋಡಿ, ಈಗ ತುಂಬಾ ಜನ ಇರ್ತಾರೆ, ಅವ್ರು ಅನ್ಕೊಳ್ತಾರೆ ನಾನು ಇಲ್ಲದಿದ್ರೆ ಮನೆ ನಾಡಲ್ಲ. ಸತ್ಮೇಲೆ ಎಲ್ಲೇನು ಮರೆತು ಬಿಡ್ತಾರೆ. ಎಲ್ಲರೇನು ಅವರ ಜೀವನವನ್ನೇನು
ಮುಂದೆ ನೋಡ್ಕೊಂಡು ಹೋಗ್ತಾರೆ. ಹಾಗೇನೆ ಸತ್ತವಾಗ ಅಳ್ತಾ ಕುತ್ಕೊಳ್ಳಲ್ಲ. ಹಾಗೇನೆ ನಾವೇನು ಅನ್ಕೊಳ್ತೇವೆ ಅಂತಾರೆ ಈ ಜಗತ್ತಿನಲ್ಲಿ ಅಂದ್ರೆ ನಾನು ಬೇಕು ನಾವೇನು ಈ ಸಾಂಸಾರಿಕ ಇದರಲ್ಲಿ ನಾವೇನು ತೊಡಗಿಕೊಳ್ತೇವೆ. ಭಗವಂತನಿಗೆ ಬೇಕಾಗಿ ಸಮಯ ಕೊಡುವುದಿಲ್ಲ. ಅಂದ್ರೆ ನಾನಿಲ್ಲದಿದ್ರೆ ಏನಾಗುತ್ತೆ, ನಾನಿಲ್ಲದ್ರೆ ಎಷ್ಟರವರೆಗೆ ಅಂದ್ರೆ ಓಕೆ, ಕೆಲವರು ಹೇಳ್ತಾರೆ ನಾನು ಈಗ ನನ್ನ ಮಗ ಶಾಲೆಗೆ ಹೋಗ್ತಿದ್ದಾರೆ, ಮತ್ತೆ ಶಾಲೆಗೆ ಹೋದ ತಕ್ಷಣ ಸ್ವಲ್ಪ ದೊಡ್ಡ ಜಾಬ್ ಸಿಗ್ತದೆ ಅಂತ ನಾನು ಭಕ್ತಿ ಸೇವೆಗೆ ಬರ್ತೇನೆ. ಮತ್ತೆ ಹೇಳ್ತಾರೆ ಓಕೆ, ಅವರ ಜಾಬ್ ಆಗ್ಲಿ, ಒಂದು ಮದುವೆ ಮಾಡುವ, ಮತ್ತೆ ನಾನೇನು ಭಗವಂತನ ಭಕ್ತಿಯನ್ನು ಮಾಡ್ತೇನೆ. ಆಗಿ ಪುನಃ ಹೇಳ್ತಾರೆ ಅವರಿಗೆ ಒಂದು ಮಕ್ಕಳಾಗಿ ನಾನು ಭಕ್ತಿ ಸೇವೆಗೆ ಬರ್ತೇನೆ. ಮಕ್ಕಳಾಗಿದ್ದ ತಕ್ಷಣ ಮತ್ತೆ ಹೇಳ್ತಾರೆ ಅಯ್ಯೋ ಮಕ್ಕಳ ಎಂತ ಆಯ್ತು, ಅವ್ರಿಗೇನು ಸ್ವಲ್ಪ ದೊಡ್ಡದು ಮಾಡುವ, ಅವ್ರ ಜೊತೆ ಆಟ ಆಡುವ, ಮತ್ತೆ ನಾನೇನು ಭಕ್ತಿ ಸೇವೆಗೆ ಬರ್ತೇನೆ ಅಂತ. ಮತ್ತೆ ಯಾವಾಗ ಬರುವುದು ಹೇಳಿ? ಒಂದೇನೋ ಸಾಯ್ತಾರೆ. ಮತ್ತೆ ಸ್ವಲ್ಪ ಸಮಯ ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮತ್ತೆ ಯಾರಿಗೂ ಕೇಳಿಸಲ್ಲ ಅವ್ರು ಹೇಳಿದ್ದು ಸಹ ಯಾರು ಮತ್ತೆ ಕೇಳಲಿಕ್ಕೆ ರೆಡಿ ಇಲ್ಲ. ಜನ ಹೇಗೆ ಅಂದ್ರೆ ಎಷ್ಟರ ತನಕ ನಮ್ಮ ಹತ್ರ ಎಲ್ಲವೂ ಇರುತ್ತೆ ಅಷ್ಟರ ಜನಕ್ಕೇನು ಜನ ನಮ್ಮ ಜೊತೆ ಇರ್ತಾರೆ. ಯಾವ್ದು ಅಂದ್ರೆ ನಮ್ಗೆ ಒಂದು ಪರಿಸ್ಥಿತಿ ಬಂತು, ನಮ್ಮ ಹತ್ರ ಏನಿಲ್ಲ, ಕಂಗಾಲಾದ್ವಿ ಅಂದ್ರೆ ಜನ ಎಲ್ಲ ಏನ್ ಮಾಡ್ತಾರೆ? ದೂರ ಹೋಗ್ತಾರೆ. ನಾವು ಈಗ ಹೇಳ್ತಾರೆ ಅಂದ್ರೆ ಒಬ್ರು ರಷ್ಯಾದವರು ಹೇಳ್ತಾ ಇದ್ರು ನನಗೆ, ಅವರ ಫ್ರೆಂಡ್ ಅಂದ್ರೆ ಅವರು ಅಂದ್ರೆ ತುಂಬಾ ಫ್ರೆಂಡ್ ಅಂತ ಅವ್ರು ಹೇಳಿದ್ರಂತೆ. ಮೊದ್ಲು ಅಂದ್ರೆ ಭೌತಿಕವಾದ ಫ್ರೆಂಡ್. ಅವ್ರ ಎಂತ ನಿನಗೆ ಏನು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿದ್ರಂತೆ. ಹಾಗೇನೆ ಇವರಿಗೆ ಹೇಳಿದ್ರಂತೆ, ಇವರು ಡಿವೋಟಿ ಅಂದ್ರೆ ಸ್ವಲ್ಪ ಜಾಬ್ ಮಾಡ್ತಾರೆ. ಅವ್ರು ಹೇಳಿದ್ರಂತೆ ನಿಮ್ಮ ಪ್ರಾಪರ್ಟಿಯನ್ನು ನನಗೆ ಬರೆದು ಕೊಡಿ ಅಂತ ಹೇಳಿದ್ರಂತೆ. ಒಂದು ದಿವಸ ಮರುದಿವಸ ಕಾಲ್ ಮಾಡಿದ್ರಂತೆ, ಅವ್ರ ಕಾಲೇ ತಗೊಳ್ತಾ ಇಲ್ಲ ಅಂತೆ. ಅಂದ್ರೆ ಹೇಳ್ತಾರೆ ಜನ, ಆದ್ರೆ ಯಾವಾಗ ಕೊಡುವಾಗ ಬರುತ್ತೆ ಅವರು ಕೊಡ್ಲಿಕ್ಕೆ ರೆಡಿ ಇರ್ತಾರ ಅವರು? ಇಲ್ಲ ಪ್ರಭುಜಿ. ಈಗ ಹೇಳ್ತಾರಲ್ಲ ಕೆಲವರು, ನಾನು ಏನು ಬೇಕಾದ್ರೂ ಕೊಡ್ತೇನೆ ಅಂತ. ಅವ್ರ ಹತ್ರ ಕೇಳಿ ಅಂತ, ನಿಮ್ಮ ಪ್ರಾಪರ್ಟಿಯನ್ನು ಬರೆದು ಕೊಡಿ ಅಂತ, ಕೊಡ್ತಾರ? ಖಂಡಿತ ಕೊಡಲ್ಲ. ಅಂದ್ರೆ ಮಾತಿಗೆ ಹೇಳ್ತಾರೆ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಆದ್ರೆ ಮಾಡುದಕ್ಕೆ ಅಷ್ಟು ಸುಲಭ ಇಲ್ಲ. ಹೇಳ್ಲಿಕ್ಕೆ ಸುಲಭ, ಎಲ್ಲವೂ ನಾವು ಹೇಳ್ತೇವೆ ಅಂದ್ರೆ ನಮ್ಗೆ ಆಗುತ್ತೆ. ಈ ಭಗವಂತನ ನಾಮ ಜಪ ಮಾಡುದು ಸಹ ಆಕ್ಚುಲಿ ಸುಲಭ. ಆದ್ರೆ ಇದನ್ನೇನು ಕೆಲವರಿಗೇನು ಭಗವಂತನ ಜಪ ಮಾಡುವುದರಿಂದ ಬೇರೆಲ್ಲ ಮಾಡುದ್ರಲ್ಲಿ ತುಂಬಾ ಖುಷಿ, ಯಜ್ಞ ಇದೆಲ್ಲ ಕಷ್ಟ ಆಕ್ಚುಲಿ ಕಲಿಯುಗದಲ್ಲಿ. ಆದ್ರೆ ಜಪ ಮಾಡುದು ಸಹ ನಾವು ಆ ದಿನಾಲು ನಾವು ಮಾಡಿದಾಗೇನು ಕ್ರಮೇಣವಾಗಿ ನಾವೇನು ಮೇಲೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಜಾಗದಲ್ಲಿ ನಾವೀಗ ಕುಳಿತು 16 ರೌಂಡ್ ಮಾಡ್ಬೇಕಂದ್ರೆ ಸುಲಭನ ಕಷ್ಟನ? ಕಷ್ಟ ಇದೆ ಪ್ರಭುಜಿ. ಕಷ್ಟ ಉಂಟು. ಆದ್ರೆ ನಾವು ಅನ್ಕೊಳ್ತೇವೆ ಸುಲಭ ಉಂಟಂತ. ಆದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಕ್ರಮೇಣವಾಗಿ ಮಾಡ್ಲಿಕ್ಕೆ ಆಗುತ್ತೆ. ಒಂದು ದಿವಸದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಗುರುಜಿ. ಮೊದಲನೇ ದಿವಸ ನಾವೇನು ಒಮ್ಮೆಲೆ 16 ಸುತ್ತು ಒಂದು ಜಾಗದಲ್ಲಿ ಕೂತು ಮಾಡ್ತೇನೆ ಅಂದ್ರೆ ಆಗಲ್ಲ. ಫಸ್ಟ್ ದಿವಸ ಏನ್ ಮಾಡ್ಬೇಕು? 2 ಮಾಡ್ಬೇಕು. ಸೆಕೆಂಡ್ ದಿವಸ 4 ಮಾಡ್ಬೇಕು, ಮತ್ತೆ 6 ಮಾಡ್ಬೇಕು. ಹಾಗೇನೆ ಮಾಡ್ತಾ ನಾವೇನ್ ಮಾಡ್ಬೇಕು? ಅಭ್ಯಾಸವನ್ನು ಮಾಡ್ಬೇಕು. ಅರ್ಜುನ ಹೇಳ್ತಾರೆ ಅಂದ್ರೆ ಚಂಚಲಮಿ ಮನ ಕೃಷ್ಣ ಪ್ರಮಾತೆ ಬಲಭದ್ರಂ ತಸ್ಯಾಂ ನಿಗ್ರಮಣ್ಯ ವಾಯುರೇವ ಸೋ ದುಷ್ಕರಂ. ನನ್ಗೆ ಆಗುದಿಲ್ಲ ಅಂದ್ರೆ ಮನಸ್ಸು ಚಂಚಲ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾರೆ ನೆಕ್ಸ್ಟ್ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಅಭ್ಯಾಸ ಏನು ಕೌಂತೆಯ ವೈರಾಗ್ಯಂಚ ಗ್ರಾಹ್ಯ. ಅಂದ್ರೆ ಅಭ್ಯಾಸ ಮಾಡುವುದರಿಂದ ಸಾಧ್ಯ ಆಗುತ್ತೆ. ಸಾಧ್ಯ ಆಗುದಿಲ್ಲ ಅಂತ ನಮ್ಮ ಕೈಲಿ ಆಗುತ್ತೆ, ಆಗಲ್ಲ ಅಂತಲ್ಲ. ನಾವೇನು ನಮ್ಮ ಪ್ರಯತ್ನವನ್ನು ನಾವೇನು ಬಿಡಬಾರ್ದು ಅಂತ. ಈಗ ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ದಿವಸ ಬೆಳಿಗ್ಗೆ ಏಳುವುದೇ ಇಲ್ಲ. ಅವನೊಂದು ದಿವಸ ಬೆಳಿಗ್ಗೆ 4 ಗಂಟೆಗೆ ಫ್ಲೈಟ್ ಬುಕ್ ಮಾಡಿರ್ತಾನೆ, ಅಂದ್ರೆ ಇಲ್ಲಿಗ ತಿರ್ಗಲಿಕ್ಕೆ ಹೋಗ್ಲಿಕ್ಕೆ. ಅವನು ಖಂಡಿತವಾಗಿ ಹೇಳುದಿಲ್ವಾ? ಹೇಳುದಿಲ್ಲ. ಹೇಳ್ತಾನೆ ಗುರುಜಿ. ಈಗ ಅವನು ಫ್ಲೈಟ್ ಬುಕ್ ಮಾಡಿದ್ದಾನೆ, ತುಂಬಾ ಹಣ ಕೊಟ್ಟಿದ್ದಾನೆ ತಿರ್ಗ್ಲಿಕ್ಕೆ ಹೋಗ್ಲಿಕ್ಕೆ. ಅವನು ಹೇಳುದಿಲ್ವಾ? ಹೇಳ್ತಾನೆ ಗುರುಜಿ. ಯಾಕೆ ಹೇಳ್ತಾನೆ? ಹಣ ಕಳಿಸಾಗುತ್ತೆ, ಇಲ್ಲ ಹಣ ಕೊಟ್ಟಿದ್ದಾನಲ್ಲ. ಹಾಗಾದ್ರೆ ಅವನಿಗೆ ಹೇಳ್ಲಿಕ್ಕೆ ಆಗುತ್ತೆ ಅಲ್ವಾ? ಆಗುತ್ತೆ ಗುರುಜಿ. ಮಾಡ್ಲಿಕ್ಕೆ ಆಗುತ್ತೆ, ಮಾಡ್ಲಿಕ್ಕೆ ಆಗದೇನಿಲ್ಲ. ಆದ್ರೆ ಅವನ ಮನಸ್ಸಿಗೇನು, ಅವನು ಹೇಗೆ ಟ್ರೈನ್ ಮಾಡ್ತಾನ ಅದರಲ್ಲಿ ಇರೋದು. ನಾವು ನಮ್ಮ ಸಮಯವನ್ನು ಹೇಗೆ ಭಗವಂತನ ಇದಕ್ಕೆ ಹೇಳ್ತೇವೆ, ಸಮಯ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ನಮ್ಮ ಹತ್ರ ಸಮಯ ತುಂಬಾ ಉಂಟು. ಆದ್ರೆ ನಾವು ಸಮಯವನ್ನು ಯಾವ್ದಕ್ಕೆ ಕೊಡ್ತೇವೆ, ಯಾವ್ದಕ್ಕೆ ಬಿಡ್ತೇವೆ ಅಂತ ಯಾರ ಕೈಯಲ್ಲಿ ಉಂಟು? ನಮ್ಮ ಕೈಯಲ್ಲಿ ಉಂಟು. ಹಾಗೇನೆ ನಾವು ಎಷ್ಟೋ ಗಂಟೆಗಳ ಕಾಲ ನಾವು ಯಾರ ಹತ್ರದ್ದು ಮಾತಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೇವೆ. ಆದ್ರೆ ನಮ್ಮ ಅಂತ್ಯಕಾಲ ಬರುವಾಗ ಅವರು ಬರುವುದಿಲ್ಲ. ಯಾರು ಬರುವುದು? ಭಗವಂತ ಬರುವುದು. ಹೇಳ್ತಾರಲ್ಲ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ
ನಿಜವಲ್ಲ ಅರಿಯೇ. ನಾವೆಲ್ಲ ಹೇಗೆ ಇರೋದು ಈ ಜಗತ್ತಿನಲ್ಲಿ? ನೀರಿನ ಮೇಲಿನ ಗುಳ್ಳೆಗಳಂಗೆ ಗುಳ್ಳೆ ಯಾವಾಗ ಬೇಕಾದ್ರೂ ಹೊಡಿಬಹುದು. ಗುಳ್ಳೆ ಯಾವಾಗ ಬೇಕಾದ್ರೂ ಒಡೆದು ಹೋಗ್ಬೋದು. ಹಾಗೇನೆ ನಾವ್ ಏನ್ ಮಾಡ್ಬೇಕಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಮುಂದೆ ಹೋಗ್ಬೇಕು. ಹಾಗೇನೆ ಯಾರೆಲ್ಲ ಇನಿಷಿಯೇಷನ್ ತಗೊಳ್ಳಿಲ್ಲ ಅವ್ರು ದಯಮಾಡಿ ಏನು ಆ ಇನಿಷಿಯೇಷನ್ ಅನ್ನು ತಗೊಳ್ಬೇಕು. ಅಂದ್ರೆ ಭಗವಂತನ ಭಕ್ತಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಗೇನು ತುಂಬಾ ಸುಲಭ ಆಗುತ್ತೆ. ಹಾಗೆ ನಾವು ಮಾಡ್ಲಿಕ್ಕೆ ನಮ್ಗೇನು ಒಂದು ಇದು ಸಿಗುತ್ತೆ. ಈಗ ನೋಡಿ, ದೀಕ್ಷೆ ಆದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು? 16 ರೌಂಡ್ ಜಪ ಮಾಡು. ಮಾಡ್ಲೇಬೇಕು. ಈಗ ಫ್ಲೈಟ್ ಅಂತಾರ, ಅವನು ಟಿಕೆಟ್ ಬುಕ್ ಮಾಡಿದ್ದ ಬೆಳಿಗ್ಗೆ ಹೋಗ್ಬೇಕಂತ ಹಣ ಕೊಟ್ಟಿದ್ದಾನೆ, ಮಾಡ್ಲೇಬೇಕು. ಈಗ ದೀಕ್ಷೆ ತಗೊಂಡ ತಕ್ಷಣ ನಮ್ಗೆ ಏನ್ ಬರುತ್ತೆ? ಯಾವ್ದು ಬರುತ್ತೆ ನಮ್ಗೆ? ಸ್ವಲ್ಪ ಗುರು ಹೇಳಿದ್ದಾರೆ ಮಾಡ್ಬೇಕು. ಸೀರಿಯಸ್ನೆಸ್ ಬರುತ್ತೆ. ಆಕ್ಚುಲಿ ಮೊದಲು ನಾವು ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ನಮ್ಗೆ ಅದೊಂದು ಬೇಡ ಬೇಡ ನಮ್ಗೆ ದೀಕ್ಷೆ ಆತರ. ದೀಕ್ಷೆ ಆದ್ಮೇಲೆ ನಮ್ಗೇನು ಅದು ಆಟೋಮೆಟಿಕ್ ನಮ್ಗೇನು ಆ ಭಯ ಬರುತ್ತೆ, ಅದರಿಂದ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಆಧ್ಯಾತ್ಮಿಕ ಇದರಲ್ಲಿ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇಲ್ಲಿ ಹೇಳ್ತಾರಲ್ಲ, ದ್ವಿಜ ಜನ್ಮನಂ ಅಂದ್ರೆ ಒಂದು ತಾಯಿಯ ಗರ್ಭದಿಂದ ನಾವೇನು ಎತ್ತಾಗ, ಹಾಗೇನೆ ಇನ್ನೊಂದು ನಾವೇನು ಆಧ್ಯಾತ್ಮಿಕ ಗುರುವಿಂದ ನಾವು ದೀಕ್ಷೆ ಪಡೆದಾಗ ನಮ್ಗೇನು ಪುನರ್ಜನ್ಮ ಸಿಕ್ಕಿದ ಹಾಗೆ, ಆ ದೀಕ್ಷಾ ಹೆಸರು ಸಿಕ್ಕಿದಾಗ. ಹಾಗೇನೆ ನಮ್ಗೆ ಇದರಿಂದ ನಮ್ಗೇನು ಆ ಸೀರಿಯಸ್ನೆಸ್ ಬರುತ್ತೆ. ನಾವು ಸ್ವಲ್ಪ ಗಂಭೀರವಾಗಿ ಏನು ನಾವು ತಗೊಳ್ತೇವೆ. ನಾವು ಹೇಗಿರ್ತೇವೆ ಈ ಜಗತ್ತಿನಲ್ಲಿ ಅಂದ್ರೆ ನೀರಿನ ಮೇಲಿನ ಗುಳ್ಳೆ ಅಂತೆ. ಯಾರಿಗೆ ಯಾರುಂಟು ಈ ಸಂಸಾರ? ನಾವು ನೋಡಿದ್ವಿ ಮುಕುಂದದ ಸ್ಟೋರಿ. ಅಂದ್ರೆ ನಾವು ಸತ್ತಾಗ ನಮ್ಮ ಹೆಣವನ್ನು 4 ಗಂಟೆಗೆ ಜಾಸ್ತಿ 4-5 ಗಂಟೆ ತಕ್ಷಣ ಎಲ್ಲ ಜನರು ಏನ್ ಹೇಳ್ತಾರೆ ಹೆಣ ಸತ್ತಾಗ? ಮತ್ತೆ ಏನ್ ಹೇಳ್ತಾರೆ ಮನೆಯಿಂದ? ಬಾಡಿ ಯಾವಾಗ ತೆಗಿತಾರೆ ಅಂತ. ಅದು ಸ್ಮೆಲ್ ಬರುತ್ತೆ ಮಾರೆ, ಯಾವಾಗ ತೆಗಿತಾರೆ. ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ದೊಡ್ಡ ಜನ ಆಗಿರ್ಲಿ, ನಮ್ಮ ಈ ಭೌತಿಕ ಶರೀರಕ್ಕೇನು ಯಾವುದೇ ಆದಂತ ಬೆಲೆ ಇರುವುದಿಲ್ಲ. ನಾವು ಅನ್ಕೊಳ್ತೇವೆ ನಮ್ಗೆಲ್ಲ ಯಾವುದೇ ಆದಂತ ಬೆಲೆ ಇರುವುದಿಲ್ಲ. ನಮ್ಮ ದೇಹ ತ್ಯಾಗ ಮಾಡಿದ ತಕ್ಷಣ ನಮ್ಮ ಏನು ದೇಹಕ್ಕೆ ಯಾವುದೇ ಆದಂತ ಇದಿರುವುದು. ಹಾಗಾಗಿ ನಾವು ನಮ್ಮನ್ನು ಏನು ಆತ್ಮದ ಬಗ್ಗೆ ನಾವೇನು ಜಾಸ್ತಿ ನಾವು ಆಲೋಚನೆ ಮಾಡ್ಬೇಕು. ಹಾಗೇನೆ ನಾವು ನಮ್ಮ ದೇಹದ ಬಗ್ಗೆ ನಾವೇನು ಜಾಸ್ತಿ ಆಗಿ ಅದರಲ್ಲೇ ನಾವೇನು ತೊಡಗಿಕೊಳ್ತಾ ಇರ್ತೇವೆ. ಯಾವಾಗ ಭಗವಂತನ ಭಕ್ತಿಯನ್ನು ಜಾಸ್ತಿ ಕ್ರಮೇಣವಾಗಿ ಮಾಡ್ತೇವೋ ಆಗ ನಾವೇನು ಭಗವಂತ ನಮ್ಗೆ ಒಳಗಿಂದ ಪ್ರೇರೇಪಣೆಯನ್ನು ಮಾಡ್ತಾರೆ. ಅಂದ್ರೆ ನಾವು ಏನ್ ಮಾಡ್ಬೇಕು, ಏನು ಮಾಡ್ಬಾರ್ದು. ಹಾಗೇನೆ ನಾವು ಏನು ನಮ್ಮ ಸಮಯವನ್ನು ವ್ಯರ್ಥ ಮಾಡುದಿಲ್ಲ. ಹಾಗೇನೆ ಆಧ್ಯಾತ್ಮಿಕ ಇದರಲ್ಲಿ ನಾವು ನಮ್ಮ ಸಮಯವನ್ನು ತೊಡಗಿಸ್ಕೊಳ್ತೇವೆ. ಹಾಗೇನೆ ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಏನು ಎಲ್ಲರೂ ಶೂದ್ರರೇ ಅಂತ. ಆದ್ರೆ ನಮ್ಮ ಇಸ್ಕಾನ್ ಅಲ್ಲಿ ನಾವು ಏನ್ ಮಾಡ್ಬೋದು? ನಾವು ಆ ಪ್ರಭುಪಾದರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೇನು ಆ ಭಗವಂತನ ಏನು ಇದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಮ್ಗೆ ಇಲ್ಲಿ ಇಸ್ಕಾನ್ ಅಲ್ಲಿ ಏನು ದೀಕ್ಷೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಅವಕಾಶಗಳನ್ನು ನಮ್ಗೇನು ಆ ಪ್ರಭುಪಾದರು ನೀಡಿದ್ದಾರೆ. ಹಾಗೇನೆ ನಾವೇನು ಇದನ್ನು ನಾವು ಸರಿಯಾಗಿ ಸದುಪಯೋಗ ಮಾಡಬೇಕು. ಹಾಗೇನೆ ಮಾಡಿ ನಾವೇನು ಭಗವಂತನ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ನಾವೆಲ್ಲರೊಮ್ಮೆ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನೇ ಅಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಒಮ್ಮೆ ಯಾತ್ರೆದ ಬಗ್ಗೆ ಹೇಳಿ ಎಲ್ಲರಿಗೂ. ಓಕೆ, ಅದೇ ಶ್ರೀರಂಗಂ ಯಾತ್ರೆ ಉಂಟು. ಬಾಕಿ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮ್ಯೂಟ್ ಮಾಡಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹಾಗೇನೆ ನಮ್ಮ ದೇವಸ್ಥಾನದಿಂದ ಯಾತ್ರೆ ಉಂಟು, ನೀವೆಲ್ಲ ಬರ್ಬೋದು. ಹಾಗೇನೆ ರಾಮೇಶ್ವರ, ಕುಂಭಕೋಣ, ಹಾಗೇನೆ ಶ್ರೀರಂಗಂ. ನಿಮ್ಗೆ ಯಾರಾದ್ರೂ ಬರ್ಲಿಕ್ಕೆ ಇಷ್ಟ ಇದ್ರೆ ನೀವು ಹೆಸರನ್ನು ಕೊಡ್ಬೋದು ನಿಮ್ಮ. ಹರೇ ಕೃಷ್ಣ.
ಅಂದ್ರೆ ಈಗ ಹೋದ್ರೆ ಆಯ್ತು, ನಮ್ಗೆ ಶ್ರೀರಂಗಂಗೆ ಸಹ ಹೋಗ್ಬೋದು, ನೀವು ನೋಡ್ಬೋದು. ಅಂದ್ರೆ ಅಲ್ಲಿ ಭಗವಂತನ ಭಕ್ತರ ಸಂಘ ಸಹ ಸಿಗುತ್ತೆ. ಹಾಗೇನೆ ನಮ್ಗೆ ಆ ಧಾಮದ ಮಹತ್ವ ಸಹ ಗೊತ್ತಾಗುತ್ತೆ. ಹಾಗೇನೆ ಅಲ್ಲಿ ಭಕ್ತರ ಸಂಘದೊಟ್ಟಿಗೆ ನಮ್ಗೇನು ಏನು ಇದು ಮಾಡುವಂತ ಏನು ಅವಕಾಶ ಸಹ ಸಿಗುತ್ತೆ. ಆದ್ರೆ ಯಾರಾದ್ರೂ ಯಾತ್ರೆಗೆ ಬರುವವರಿದ್ರೆ ನೀವು ದಯಮಾಡಿ ನಿಮ್ಮ ಹೆಸರನ್ನು ಕೊಡ್ಬೋದು. ಓಕೆ, ಹರೇ ಕೃಷ್ಣ. ಟ್ರೈನರ್ ಟೆಂಪಲ್ ಸೇವೆಗಳ ಬಗ್ಗೆ ಹೇಳಿ ಪ್ರಭುಜಿ. ಸುಧಾಮ ಸೇವೆಯಿಂದ ಹಿಡಿದಲ್ಲಿ ಸುಧಾಮ ಸೇವೆ ಸಹ ಉಂಟು, ನೀವು ಮಾಡ್ಬೋದು, ನಿಮ್ಮ ಕೈಯಿಂದ ಆದಷ್ಟು ಮಾಡ್ಬೋದು. ಅದೇ ಮಾಡ್ಬೇಕಂದ್ರೆ ನಿಮ್ಮ ಸಾಮರ್ಥ್ಯ ಏನುಂಟು ಅದರಿಂದ ಮಾಡ್ಬೋದು. ಈಗ ಸುಧಾಮ ಏನು ಮಾಡಿದ್ರು, ಕೃಷ್ಣನಿಗೆ ಏನು ಕೊಟ್ರು ಸುಧಾಮ? ಅವಲಕ್ಕಿ, ಒಂದು ಮುಷ್ಟಿ ಅವಲಕ್ಕಿ. ಅಂದ್ರೆ ಕೃಷ್ಣ ಕೇಳುದಿಲ್ಲ ನನ್ಗೆ ಅದು ಬೇಕು ಇದು ಬೇಕಂತ. ನಮ್ಮ ಹತ್ರ ಎಷ್ಟು ಉಂಟು ಅಷ್ಟೇನು ಭಗವಂತ ಕೇಳ್ತಾರೆ ಹೊರತು ನಾವು ನಮ್ಮ ಕಾಲು ಇದ್ದಷ್ಟು ಏನು ನಾವು ಇದು ಮಾಡ್ಬೇಕಂತ. ಅದೇ ಭಗವಂತನಿಗೆ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ಬೇಕು ಅಷ್ಟು ನಾವು ಕೊಡ್ಬೋದು. ನೀವು ಅಂದ್ರೆ ಸೇವೆ ಮಾಡ್ಬೋದು, ನಿಮ್ಗೆ ನಿಮ್ಮ ಕೈಯಿಂದ ಆದಷ್ಟು ಯಾವ್ದು ಚಿಕ್ಕ ಸೇವೆ ಆಗಿರ್ಬೋದು. ಹಾಗೆ ನಿಮ್ಮ ಹತ್ರ ಯಾರ ಹತ್ರ ಶಕ್ತಿ ಉಂಟು ಹಾಗೇನೆ ನೀವೇನು ದೊಡ್ಡ ಸೇವೆ ಸಹ ಮಾಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಮಂಗಳೂರಿನಿಂದ ಎಷ್ಟು ಡಿವೋಟೀಸ್ ಹೋಗ್ತಾ ಇದ್ದಾರೆ ಪ್ರಭುಜಿ ಯಾತ್ರೆಗೆ? ಏನಾದ್ರು ಐಡಿಯಾ ಇದೆಯಾ ಪ್ರಭುಜಿ? ಅದು ನಾನು ನಿಮ್ಗೆ ಹೇಳ್ತೇನೆ ಮಾತಾಜಿ, ಪ್ರಭು ಹತ್ರ ಹೇಳಿ ಕೇಳ್ತೇನೆ ನಾಳೆ. ನನಗೆ ಗೊತ್ತಿಲ್ಲ ಎಷ್ಟು ಡಿವೋಟಿ ಅಂತ. ಓಕೆ ಪ್ರಭುಜಿ. ನೀವು ಟಿಕೆಟ್ ಬುಕ್ ಮಾಡ್ತೀರಾದ್ರೆ ಅಲ್ಲಿ ಪ್ರವೀಣ ಮಾತಾಜಿಯವರೆಲ್ಲ ಮಂಗಳೂರಿನಿಂದ ಬರ್ತಾರಂತೆ ಪ್ರಭುಜಿ. ಅವರಿಗೆಲ್ಲ ಟಿಕೆಟ್ ವ್ಯವಸ್ಥೆ ಆಗ್ಬೇಕು. ಯಾರು ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸರಿ ಮಾತಾಜಿ. ಹೌದು ಪ್ರಭುಜಿ, ನಾವು ಟೋಟಲ್ ಒಂದು 4 ಮಂದಿ ಇದ್ದೇವೆ, 4 ಡಿವೋಟೀಸ್. ಹಾಗಾಗಿ ನೀವು ಬುಕ್ ಮಾಡೋದಾದ್ರೆ ನಮ್ದು ಬುಕ್ ಮಾಡಿದ್ರೆ ನಾವು ಪೇ ಮಾಡ್ತೀವಲ್ವಾ ಪ್ರಭುಜಿ? ಸರಿ ನಾನು ಕೇಳ್ತೇನೆ. ಓಕೆ ಪ್ರಭುಜಿ, ಓಕೆ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. 21ಕ್ಕ ಪ್ರಭುಜಿ ಬುಕ್ಕಿಂಗ್ ಸ್ಟಾರ್ಟ್. ಹೌದು ಮಾತಾಜಿ. ನೋಡಿ, ಎಲ್ಲರೂ ಅಲರ್ಟ್ ಆಗಿ 21ರಿಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಲಾಸ್ಟ್ಗೆ ನೀವು ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿ ಏನಿಲ್ಲ. ಆದಷ್ಟು ಬೇಗ ಟ್ರೈ ಮಾಡಿ ರೈಲ್ವೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ. ಸರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ ಮಾಹಿತಿಗಾಗಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ.